ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದ ಮೋಹನ್ ಪೋಳಂಗಡಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ನಮಸ್ತೆ ಸರ್. ಇವತ್ತಿನ ಸುದ್ದಿಗೊಂದು ವಿಷಯ ಪ್ರಜಾಸೌಧಕ್ಕೆ ಉದ್ಘಾಟನಾ ಭಾಗ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಕಾಲದ ಬೇಡಿಕೆಯಾಗಿದ್ದ ಪಡೀಲ್ನಲ್ಲಿ ನಿರ್ಮಿಸಿರುವ ಸುಸಜ್ಜಿತ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ಪ್ರಜಾಸೌಧದ ಉದ್ಘಾಟನೆ ಇಂದು ನೆರವೇರಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ. 3 ಮಹಡಿಗಳ ಸಂಕೀರ್ಣವು ಒಟ್ಟು 2,53,159.67 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. ಸ್ಟೇಟ್ ಬ್ಯಾಂಕ್ನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯ ಎಲ್ಲ ಇಲಾಖೆಗಳು ಈ ನೂತನ ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳಲಿವೆ. ಸುಮಾರು 75 ಕೋಟಿ ರೂಪಾಯಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಗೊಂಡಿದೆ. ನೂತನ ಕಚೇರಿಯಲ್ಲಿ ಸುಮಾರು 23 ಇಲಾಖೆಗಳ ಕಾರ್ಯಾಚರಣೆ ಆರಂಭವಾಗಲಿದೆ. ಆಧುನಿಕ ವ್ಯವಸ್ಥೆಯೊಂದಿಗೆ ತುಳುನಾಡಿನ ಪಾರಂಪರಿಕ ಶೈಲಿಯಲ್ಲಿ ಕಟ್ಟಡ ನಿರ್ಮಾಣಗೊಂಡಿದೆ. ಇನ್ನೊಂದು ವಿಚಾರ ಎಂದರೆ, ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸಲು ಅನುಕೂಲ ಆಗುವಂತೆ ಮಂಗಳೂರಿನ ಉರ್ವ ಮಾರುಕಟ್ಟೆ ಬಳಿ ಮಲ್ಟಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣಗೊಂಡು ಅದರ ಉದ್ಘಾಟನೆ ಸಹ ಇಂದು ನೆರವೇರಲಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಲ್ಟಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣಗೊಂಡಿದೆ. ಉದ್ಘಾಟನೆಗೊಂಡ ಬಳಿಕ ಈ ಸಂಕೀರ್ಣ ಕ್ರೀಡಾಪಟುಗಳ ಉಪಯೋಗಕ್ಕೆ ತೆರೆಯಲಿದೆ. ನೂತನ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದ್ದು, 6 ಕಬಡ್ಡಿ ಕೋರ್ಟ್ ಸಹಿತ 3 ಶಟಲ್ ಬ್ಯಾಡ್ಮಿಂಟನ್ ಪ್ರೇಕ್ಷಕರ ಗ್ಯಾಲರಿ ಕೂಡ ಇರಲಿದೆ. ಕೆಳ ಅಂತಸ್ತಿನಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಸರಿ, ಏನಂದರೆ ಕೊನೆಗೂ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ಉದ್ಘಾಟನೆಯ ಭಾಗ್ಯ ದೊರಕಿದೆ. ಇಂದೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನೂತನ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ನೋಡಿ, ಮಂಗಳೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಅದು ಒಂದು ನಗರಕ್ಕೆ ಹೆಗ್ಗುರುತು ಆಗಬೇಕು ಅಂತ. ಈ ಹಿಂದೆ ಇದ್ದಂತಹ ಜಿಲ್ಲಾಧಿಕಾರಿಗಳ ಕಚೇರಿ ಅಂದರೆ ಸ್ಟೇಟ್ ಬ್ಯಾಂಕ್ ಬಳಿ ಇದ್ದದ್ದು. ಜಿಲ್ಲಾಧಿಕಾರಿಗಳ ಕಚೇರಿ ಇದ್ದದ್ದು ಮೊದಲು, ಸ್ಟೇಟ್ ಬ್ಯಾಂಕ್ ಬಂದದ್ದು ನಂತರ. ಆದರೆ DC ಆಫೀಸ್ ಅಂತ ಹೇಳಿ ಜನ ಆ ಪ್ರದೇಶವನ್ನು ಗುರುತಿಸಲಿಲ್ಲ. ಸ್ಟೇಟ್ ಬ್ಯಾಂಕ್ ಬಂದ ಮೇಲೆ ಅದು ಸ್ಟೇಟ್ ಬ್ಯಾಂಕ್ ಅಂತಲೇ ಆಯಿತು. ಆದರೆ ಸುಮಾರು 400 ವರ್ಷಗಳ ಇತಿಹಾಸ ಇರುವಂಥ ಹಳೆಯ ಕಟ್ಟಡ ಅದು. ಬ್ರಿಟಿಷ್ ಕಾಲದಿಂದ ಆ ಕಟ್ಟಡ ಇತ್ತು. ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಆಡಳಿತವನ್ನು ನಡೆಸ್ತಾ ಇದ್ದರು. ತದನಂತರ ಆ ಕಟ್ಟಡ ಹಳೆತಾದ ಸಂದರ್ಭದಲ್ಲಿ ಆ ಕಟ್ಟಡವನ್ನು ಉಳಿಸಿಕೊಂಡು, ಯಾಕಂದರೆ ಅತ್ಯಂತ ಸುಂದರವಾದ ವಾಸ್ತುಶೈಲಿಯ ಕಟ್ಟಡ ಅದು. ಇವತ್ತಿಗೂ ಸಹ ಗಟ್ಟಿಮುಟ್ಟಾಗಿಯೇ ಇದೆ. 400 ವರ್ಷ ಆದರೂ ಸಹ ಇವತ್ತಿಗೂ ಸಹ ಗಟ್ಟಿಮುಟ್ಟಾಗಿಯೇ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ, ಅದನ್ನು ಬೇರೆ ರೀತಿಯಲ್ಲಿ ವಸ್ತು ಸಂಗ್ರಹ ಮಾಡುವುದಂತೆಲ್ಲ ಪ್ಲ್ಯಾನ್ ಆಗಿತ್ತು. ಅದು ಮುಂದುವರಿಯಲಿಲ್ಲ ಅಷ್ಟೇ. ಮತ್ತು ಅದರ ಪಕ್ಕದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮಾಡಿದರು. ಅದರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇತ್ತು, ತಹಸೀಲ್ದಾರ್ ಕಚೇರಿ ಇತ್ತು, ಬೇರೆ ವಿವಿಧ ಇಲಾಖೆಯ ಕಚೇರಿ ಇತ್ತು, ಸಂಸದರ ಕಚೇರಿ ಇತ್ತು, ಎಲ್ಲವೂ ಇತ್ತು. ಆ ಕಚೇರಿಯನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಒಂದು ಇದಾಯಿತು. ಯಾಕಂದರೆ ಮಂಗಳೂರು ನಗರ ಅಂತ ಹೇಳಿದರೆ ಅದು ಬೆಳೆಯುತ್ತಿರುವಂಥ ಒಂದು ನಗರ. ಇಲ್ಲಿ ಪಶ್ಚಿಮದ ಕಡೆಗೆ ಅಂದರೆ ಅರಬ್ಬಿ ಸಮುದ್ರ ಇರುವುದು, ಆ ಕಡೆಗೆ ನಗರ ಬೆಳಲಿಕ್ಕೆ ಆಗೋದಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯು ಅದರ ಪಕ್ಕ ಆ ಸೈಡಲ್ಲಿ ಇರುವುದು. ಆದ್ದರಿಂದ ಜಿಲ್ಲಾಧಿಕಾರಿ ಕಚೇರಿಯನ್ನು ಮಂಗಳೂರು ನಗರದಿಂದ ಹೊರವಲಯಕ್ಕೆ ಶಿಫ್ಟ್ ಮಾಡಬೇಕು ಎನ್ನುವಂಥ ಒಂದು ಅಭಿಪ್ರಾಯ ಇತ್ತು. ಆ ಅಭಿಪ್ರಾಯಕ್ಕೆ ಇಂಬು ಕೊಟ್ಟವರು ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ ರೈ ಅವರು ಅಧಿಕಾರಿ ವರ್ಗದೊಂದಿಗೆ ಮಾತಾಡಿ, ನಾವು ಜಿಲ್ಲಾಧಿಕಾರಿ ಕಚೇರಿಯನ್ನು ನಗರದಿಂದ ಹೊರಗೆ ಕೊಂಡೋದರೆ ನಗರ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಮಂಗಳೂರು ನಗರದ ಒಳಗೆ ಒತ್ತಡಗಳು ಕಡಿಮೆ ಆಗುತ್ತೆ ಅಂತೇಳಿ ಅವರ ಆಲೋಚನೆ ಸರಿಯಾಗೇ ಇತ್ತು. ಆ ಸಂದರ್ಭದಲ್ಲಿ ಅವರು ಗುರುತಿಸಿದ್ದು ಪಡೀಲ್ ಬಳಿಯ ಈ ನಿವೇಶನವನ್ನು. ಆ ನಿವೇಶನ ಫಾರೆಸ್ಟ್ ಇಲಾಖೆ ಅಂಡರಲ್ಲಿತ್ತು. ರಮಾನಾಥ ರೈ ಅವರು ಅರಣ್ಯ ಮತ್ತು ಪರಿಸರ ಸಚಿವರಾಗಿ ಇದ್ದವರು. ಆದ್ದರಿಂದಾಗಿ ಅವರು ಆ ಜಾಗವನ್ನು ಫಾರೆಸ್ಟ್ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಶಿಫ್ಟ್ ಮಾಡಬೇಕಿತ್ತು. ಆ ಫೈಲ್ಗೆ ಆದಷ್ಟು ಬೇಗ ಕ್ಲಿಯರ್ ಆದವು. ಆ ಸಂದರ್ಭದಲ್ಲಿ ಅಲ್ಲಿ ಮರಮಟ್ಟುಗಳಿತ್ತು. ಮರಮಟ್ಟುಗಳನ್ನು ಕಡಿಯುವಂಥ ಪ್ರಶ್ನೆ ಬಂತು. ನಿಮಗೆ ಹಸಿರು ಪೀಠದ
ಒಂದು ಆದೇಶದ ಪ್ರಕಾರ ಒಂದು ಮರವನ್ನು ಕಡಿದ್ರೆ ನೀವು 4 ಮರ ನೆಡಬೇಕು ಅಂತ ಇದೆ ಒಂದು ಕಡೆಯಲ್ಲಿ. ಇಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮರಗಳು ಇತ್ತು. ಆ ಸಂದರ್ಭದಲ್ಲಿ ಪರಿಸರವಾದಿಗಳು ಅದಕ್ಕೆ ಒಂದು ಹಸಿರು ಪೀಠದಿಂದ ತಡೆಯಾಜ್ಞೆ ತಂದರು, ಅಲ್ಲಿ ಮರ ತೆರವು ಗೊಳಿಸಬಾರದು ಅಂತೇಳಿ. ಮತ್ತು ಅದು ಹಸಿರು ಪೀಠದಲ್ಲಿ ಸ್ಟೇ ಬಂತು, ಆದ್ದರಿಂದ ಕೆಲಸ ನೆನಗುದಿಗೆ ಬಿತ್ತು. ಮತ್ತು ಹಸಿರು ಪೀಠದ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಅಲ್ಲಿ ಸಮತಟ್ಟು ಮಾಡುವಂಥ ಕೆಲಸ ಮಾಡಿದರು. ಮತ್ತು ಅದಕ್ಕೊಂದು ಗುದ್ದಲಿ ಪೂಜೆ ಮಾಡಿದರು. ಆಗ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯನವರು, ಅವರೇ ಬಂದು ಅದಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು 2016ರಲ್ಲಿ. ಆಯ್ತಲ್ಲ, ಆ ಸಂದರ್ಭದಲ್ಲಿ ಅದರ ಮೂಲ ಕಾಸ್ಟ್ 45 ಲಕ್ಷವೇನೋ ಇತ್ತು. ಅದು ತದನಂತರ ಹೋಗಿ ಈಗ 75 ಲಕ್ಷಕ್ಕೆ ಮುಟ್ಟಿದೆ, 75 ಕೋಟಿಗೆ ಮುಟ್ಟಿದೆ. ಆಯ್ತಲ್ಲ, ಈ ಸಂದರ್ಭದಲ್ಲಿ ಇದಕ್ಕೆ ಹಣವನ್ನು ಎಲ್ಲಿಂದ ಹೊಂದಿಸುವುದಂತಾಯಿತು. ಆಗ ನಳಿನ್ ಕುಮಾರ್ ಕಟೀಲ್ ಅವರು MP ಆಗಿದ್ದರು. ಆ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಮಂಗಳೂರಿಗೆ ಬಂದಿದ್ದಷ್ಟೇ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಕಾಮಗಾರಿ ನಡೆಸುವುದಂತಾಯಿತು. ಆಯಿತಾ, ಹಾಗಾದರೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಈ ಕಾಮಗಾರಿಯನ್ನು ನಡೆಸಲು ಉದ್ದೇಶಿಸಲಾಯಿತು. ಅದೇ ರೀತಿ ಆ ಹಣವನ್ನು ಸ್ಮಾರ್ಟ್ ಸಿಟಿಗಾಗಿ ಕೇಂದ್ರ ಸರ್ಕಾರದಿಂದ ಯಾವುದು ಅನುದಾನ ಬಂತೋ ಆ ಅನುದಾನದಿಂದ ಈ ಕಾಮಗಾರಿ ಆರಂಭವಾದದ್ದು. ತದನಂತರ ಆ ನಿಗದಿತ ಅನುದಾನ ಸಾಕಾಗಲಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೆಚ್ಚುವರಿ ಅನುದಾನವನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಹೆಚ್ಚುವರಿ ಅನುದಾನ ಕೊಟ್ಟ ಮೇಲೆ ಅದರ ಕೆಲಸ ಕಾರ್ಯಗಳೆಲ್ಲ ತ್ವರಿತಗತಿಯಲ್ಲಿ ಮುಂದುವರೆದು ಈಗ ಉದ್ಘಾಟನಾ ಭಾಗ್ಯ ಬಂದಿದೆ. ಒಂದು ಲೆಕ್ಕದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ನಗರದ ಹೊರ ವಲಯಕ್ಕೆ ಹೋದದ್ದು ಒಳ್ಳೆಯದು. ಆ ಪ್ರದೇಶಗಳು ಇನ್ನೂ ಇಂಪ್ರೂವ್ ಆಗ್ತಾ ಹೋಗ್ತದೆ ಸಹಜವಾಗಿ, ಯಾಕಂದರೆ ಅಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತದೆ. ಜಿಲ್ಲಾಧಿಕಾರಿಗಳ ಕಚೇರಿ ಅಂತ ಹೇಳಿದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹೆಗ್ಗುರುತು. ಅದರಿಂದಾಗಿ ನೀವು ಸುಳ್ಯದಿಂದಲೂ ಅಲ್ಲಿಗೆ ಬರಬೇಕು, ಬೆಳ್ತಂಗಡಿಯಿಂದಲೂ ಅಲ್ಲಿಗೆ ಬರಬೇಕು, ಮೂಡಬಿದ್ರೆಯಿಂದಲೂ ಅಲ್ಲಿಗೆ ಬರಬೇಕು, ಮಂಗಳೂರವರೆಲ್ಲ ಅಲ್ಲಿಗೆ ಹೋಗಬೇಕಾದ ಅನಿವಾರ್ಯತೆ ಇರ್ತದೆ. ಆದ್ದರಿಂದ ಅಲ್ಲಿನ ವ್ಯಾಪಾರ ವ್ಯವಹಾರಗಳು ಇಂಪ್ರೂವ್ ಆಗ್ತಾ ಹೋಗ್ತದೆ. ಮತ್ತು ಅದೊಂದು ಮಂಗಳೂರಿನ ಹೆಬ್ಬಾಗಿಲಿಗೆ ಒಂದು ಕಲಶಪ್ರಾಯ ಆಗುತ್ತೆ. ಮಂಗಳೂರು ಸಿಟಿ ಅಂತ ಹೇಳಿದ ಕೂಡಲೇ ನೀವು ಪಟೀಲಿನಿಂದಲೇ ಎಂಟ್ರಿ ಆಗೋದು. ಆ ಪಟೀಲಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಇರೋದು. ಅದರಿಂದಾಗಿ ಈಗ ಇರುವ ಜಿಲ್ಲಾಧಿಕಾರಿಗಳ ಕಚೇರಿ ಇದೆಯಲ್ಲ, ಹಳೆ ಜಿಲ್ಲಾಧಿಕಾರಿ ಕಚೇರಿಗಳನ್ನು ಇನ್ನು ಮುಂದಕ್ಕೆ ಹೇಗೆ ಮಾಡ್ತಾರೆ ಅಂತ ಈಗಾಗಲೇ ಮಾನ್ಯ ಐವನ್ ಡಿಸೋಜ ಅವರು ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಯಾಕಂತ ಹೇಳಿದರೆ ಹೈಕೋರ್ಟಿನ ಪೀಠವನ್ನು ಮಂಗಳೂರಿಗೆ ಸ್ಯಾಂಕ್ಷನ್ ಆಗುವ ಎಲ್ಲ ಸಾಧ್ಯತೆಗಳಿವೆ. ಆ ಪೀಠಕ್ಕೆ ಅಲ್ಲಿ ಜಾಗ ಕೊಡ್ಬೋದು ಅಂತೇಳಿ. ಹಾಗಾದರೆ ಈ ಕಂದಾಯ ಇಲಾಖೆಯ ಈ ಬಿಲ್ಡಿಂಗನ್ನು ನೀವು ನ್ಯಾಯಾಂಗ ಇಲಾಖೆಗೆ ಹಸ್ತಾಂತರ ಮಾಡಬೇಕಾಗಿದೆ. ಅದು ಸರ್ಕಾರಿ ಮಟ್ಟದಲ್ಲಿ ಆಗುವಂಥದ್ದು, ಅದು ಆಗ್ಬೋದು. ಅದರಲ್ಲಿ ಪಾರಂಪರಿಕ ಕಟ್ಟಡವಾಗಿ ಮಾಡಬೇಕು. ಅದು ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ, ಅದು ಪಾರಂಪರಿಕ ಕಟ್ಟಡವೇ. ಅದು ಇಟ್ ಇಸ್ ಎ ಮಾನ್ಯುಮೆಂಟ್. ಅದನ್ನು ನೀವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಅಲ್ಲಿಂದ ಅಲ್ಲಿಗೆ ಉಳಿಸಿಕೊಂಡು ಅದನ್ನು ರಿಪೇರಿ ಮಾಡಿ ಅದನ್ನು ಯಾವುದಾದ್ರೂ ಒಂದು ಗ್ಯಾಲರಿ, ಅಂದರೆ ಆರ್ಟ್ ಗ್ಯಾಲರಿ ಇಂಥದ್ದನ್ನು ಮಾಡಬೇಕು. ಮತ್ತು ನಮ್ಮ ಇತಿಹಾಸವನ್ನು ಮುಂದಿನ ತಲೆಮಾರಿಗೆ ದಾಟಿಸುವಂಥ ಪ್ರಯತ್ನವನ್ನು ಮಾಡಬೇಕಾದ್ರೆ ಆ ಕಟ್ಟಡವನ್ನು ಉಳಿಸಿಕೊಂಡು ಅದರಲ್ಲಿ ಹಿಂದಿನ ಕಾಲದ ಯಾವುದೆಲ್ಲ ನಮ್ಮ ಸಂಗ್ರಹಗಳಿದೆ ಅಂಥದ್ದನ್ನೆಲ್ಲ ಅದರಲ್ಲಿ ಜೋಡಿಸಿಟ್ಟು ಒಂದು ವಸ್ತು ಸಂಗ್ರಹಣೆಯಾಗಿ ಮಾಡುವುದು ಅದು ಉತ್ತಮ. ಯಾಕಂತ ಹೇಳಿದರೆ ನಮ್ಮ ಅಲ್ಲಿ ಒಂದು ಫಲಕ ಇದೆ, ಅದರಲ್ಲಿ 1914ರಿಂದ 18ರವರೆಗೆ ನಡೆದಂಥ ಪ್ರಥಮ ಮಹಾಯುದ್ಧದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಷ್ಟು ಮಂದಿ ಭಾಗವಹಿಸಿದರು ಮತ್ತು ಎಷ್ಟು ಮಂದಿ ವೀರಮರಣ ಒಪ್ಪಿದರು ಅನ್ನೋದೊಂದು ಫಲಕ ಸಹ ಇದೆ. ಅದರಿಂದಾಗಿ ಅಂಥ ಒಂದು ಅತ್ಯುತ್ತಮವಾದ ಒಂದು ಮಾನ್ಯುಮೆಂಟ್ ಆಗುವಂಥ ಕಟ್ಟಡ. ಅದು ಇನ್ನೂ 500 ವರ್ಷಗಳಿಗಾದರೂ ಆ ಕಟ್ಟಡ ಏನಾಗೋದಿಲ್ಲ. ಅದೇನು ಈಗಿನ ಕಾಲದಲ್ಲಿ ಕಟ್ಟಿದ ಕಟ್ಟಡ ಅಲ್ಲ, ಅದು 400 ವರ್ಷಗಳ ಹಿಂದೆ ಕಟ್ಟಿದಂಥ ಕಟ್ಟಡ. ಒಂದು ಕಾಲದಲ್ಲಿ ಈ ಜಿಲ್ಲೆಯನ್ನು ಯಾರು ಆಳ್ತಾ ಇದ್ರ ಅವರ ಅರಮನೆ ಆಗಿದ್ದಂಥ ಕಟ್ಟಡ. ಅದರಿಂದಾಗಿ ಅದನ್ನು ಆ ರೀತಿಯಾಗಿ ಉಳಿಸ್ಕೊಂಡು ಹೋಗಬೇಕು. ಈಗ ಈ ಪ್ರಶ್ನೆ ಬರುವುದು ಏನಂತ ಹೇಳಿದರೆ, ಈ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಉದ್ಘಾಟನಾ ಸಮಾರಂಭ ಸಂಪೂರ್ಣವಾಗಿ ಕಾಂಗ್ರೆಸ್ಮಯ ಆಗಿದೆ ಅಂತ ಹೇಳಿದ್ರು. ಸಹಜವಾಗಿಯೇ ಆಗುವಂಥದ್ದೇ. ಯಾಕಂತ ಹೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಟ್ಟಡವನ್ನು ಉದ್ಘಾಟಿಸ್ತಿದ್ದಾರೆ. ಆದರೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವುದು ಸ್ಥಳೀಯ ಶಾಸಕರೇ. ಮಂಗಳೂರು ದಕ್ಷಿಣ
ಶಾಸಕ ವೇದವ್ಯಾಸ ಕಾಮತ್ತಾರೆ ಅದರ ಅಧ್ಯಕ್ಷತೆಯನ್ನು ವಹಿಸುವುದು. ಯಾಕಂತಂದರೆ ಅದು ಪ್ರೋಟೋಕಾಲು, ಅದನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ. ಹೊರತುಪಡಿಸಿ ಇತರರನ್ನು ಇಲ್ಲಿಗೆ ಕರೆದಿಲ್ಲ ಅಂತೇಳಿ ಒಂದು ಆಹ್ವಾನ ಪತ್ರಿಕೆ ಕೊಡಲಿಲ್ಲ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಅಂತ ಯೋಜನೆ ಬರಲು ಕಾರಣಕರ್ತರಾದವರು ನಿಕಟಪೂರ್ವ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು. ಅವರಿಗೆ ಇನ್ವಿಟೇಷನ್ ಕೊಟ್ಟಿಲ್ಲಂತೆ, ಅವರೊಂದು ಗೆಸ್ಟೂ ಅಲ್ಲ. ಅದೇ ರೀತಿ ಆ ಜಿಲ್ಲಾಧಿಕಾರಿಗಳ ಕಚೇರಿಯಗೆ ರೂಪರೇಷೆಯನ್ನು ಆಲೋಚನೆ ಮಾಡಿ ಆ ಸಂಬಂಧವಾಗಿ ಅರಣ್ಯ ಇಲಾಖೆ ಜಾಗವನ್ನು ಕಂದಾಯ ಇಲಾಖೆಗೆ ಹಸ್ತಾಂತರ ಮಾಡಿ ಆ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟಂತಹ ರಮನಾಥ್ ರೈ ಅವರನ್ನು ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಹ್ವಾನಿಸಬೇಕು ಅಂತೇಳಿ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರೇ ಸೂಚನೆ ನೀಡಿದ್ದಾರೆ. ಲೆಟರ್ ಸಹ ಬರೆದಿದ್ದಾರೆ ಅವರು. ಯಾಕಂತ ಹೇಳಿದರೆ ಅವರು ಆ ಸಂದರ್ಭದಲ್ಲಿ ಅವರ ಅಧಿಕಾರಾವಧಿಯ ಸಂದರ್ಭದಲ್ಲಿ ಅವರು ಮಾಡಿದ್ದ ಪ್ರಯತ್ನವನ್ನು ನಾವು ಗೌರವಿಸಬೇಕು. ಆದ್ದರಿಂದಾಗಿ ಅವರನ್ನು ನಾವು ಆಹ್ವಾನಿಸಬೇಕು. ಅದೇ ರೀತಿ ಆ ಕಟ್ಟಡಕ್ಕೆ ಬಳಸಲಾದಂಥ ಅನುದಾನ ಸ್ಮಾರ್ಟ್ ಸಿಟಿಯಿಂದ ಬಂದಿರುವಂಥದ್ದು. ಸ್ಮಾರ್ಟ್ ಸಿಟಿ ಬಂದಿರುವುದು ನಳಿನ್ ಕುಮಾರ್ ಕಟೀಲ್ ಅವರ ಪ್ರಯತ್ನದ ಫಲವಾಗಿ. ಅದರ ಫಲವಾಗಿ ಬೇರೆ ಬೇರೆ ಕಾಮಗಾರಿಗಳು ಇಲ್ಲಿ ನಡೆದಿದೆ. ಅಂತಹ ಕಾಮಗಾರಿಯನ್ನು ಮಾಡಿದ್ದು ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ಅವರಿಗೊಂದು ಆಹ್ವಾನ ಕೊಡಲೇಬೇಕಿತ್ತು, ಒಂದು ನಿಕಟಪೂರ್ವ ಸಂಸದರು ಎನ್ನುವರು. ಆದರೆ ಪ್ರಸ್ತುತ ಸಂಸದರಿಗೆ ಆಹ್ವಾನ ಇದೆ, ಬೇರೆ ಬೇರೆ ಯಾರ್ಯಾರಿಗೆ ಅಧಿಕಾರದಲ್ಲಿ ಇರುವವರಿಗೆ ಇಲ್ಲಿ ಆಹ್ವಾನ ಇದೆ. ಅಧಿಕಾರದಲ್ಲಿ ಇಲ್ಲದವರಿಗೆ ಅಂತೇಳಿ ಆಹ್ವಾನ ಇರುವುದು ರಮನಾಥ್ ರೈ ಅವರಿಗೆ ಮಾತ್ರ. ಅದು ಅವರು ಆ ಸಂದರ್ಭದಲ್ಲಿ ಮಾಡಿದಂತಹ ಸೇವೆ ಏನಿದೆ, ಏನು ಅವರ ಪ್ರಯತ್ನ ಇತ್ತು, ಅದಕ್ಕೆ ಒಂದು ಗೌರವ ಸೂಚಕವಾಗಿ ಮಾಡಿದ್ದು. ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಅವರನ್ನು ಸಹ ಸ್ಮರಿಸ್ಬೋದಿತ್ತು, ಸ್ಮರಿಸಬಾರ್ದಂತೇನಿಲ್ಲ. ರಾಜಕೀಯವಾಗಿ ಪಕ್ಷ ಭೇದ ಯಾವುದೂ ಇರಲಿ, ಆದರೆ ಇದು ಒಂದು ಆಡಳಿತ ಸೌಧ, ಇದು ಒಂದು ಹೆಗ್ಗುರುತು. ಅಂಥ ಸಂದರ್ಭದಲ್ಲಿ ಆ ಕಾಮಗಾರಿಗೆ, ಆ ಕೆಲಸಕ್ಕೆ ಯಾರೆಲ್ಲ ಸಹಕಾರ ನೀಡಿದ್ದಾರೆ, ಯಾವುದೇ ಫೈಲುಗಳು ಅದರಷ್ಟಕ್ಕೆ ಮುಂದುವರಿಯುವುದಿಲ್ಲ. ಯಾವುದೇ ಸರ್ಕಾರದಲ್ಲಿ, ಅದು ಆ ಪಕ್ಷ ಈ ಪಕ್ಷ ಅಂತಲ್ಲ, ಯಾವುದೇ ಸರ್ಕಾರದಲ್ಲಿ ಆ ಫೈಲುಗಳು ಒತ್ತಡಗಳು ಇಲ್ಲದೆ ಮುಂದುವರಿದಂಥ ನಿದರ್ಶನಗಳೇ ಇಲ್ಲ. ಅಂದರೆ ಇದಕ್ಕೆ ಏನು ನೂತನ ಸಂಕೀರ್ಣ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಕ್ಕೆ ಏನು 9 ವರ್ಷಗಳು ಬೇಕಾಯಿತು, ಅಗತ್ಯ ಇತ್ತ ಅಂತ 9 ವರ್ಷ. ನೋಡಿ, ಶುರುವಿನ ಒಂದು 2 ವರ್ಷ ಹಸಿರು ಪೀಠದ ಸಮಸ್ಯೆ ಬಂತು, ಅಲ್ಲಿ ಮರ ಕಡಿಯುವ ಸಮಸ್ಯೆ ಬಂತು. ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಇದರ ಮಧ್ಯೆ ಸ್ವಲ್ಪ ತಕರಾರಿತ್ತು, ಪರಿಸರ ವಿರೋಧ ಇತ್ತು. ಅದನ್ನೆಲ್ಲ ಮುಗಿಸುವಾಗ 2 ವರ್ಷ ಆಯಿತು. ಅದ ನಂತರ ಅದರ ಕೆಲಸಗಳು ಮುಂದುವರಿತಿದ್ದಂತೆ ಅನುದಾನದ ಕೊರತೆ ಆಯಿತು. ಅದಷ್ಟು ಸಾಕಾಗೋದಿಲ್ಲ ಅಂತೇಳಿ. ಯಾಕಂದರೆ ನೀವು ಒಂದು ಯೋಜನೆಯನ್ನು ನೀವು ಕಾಲಮಿತಿಯೊಳಗೆ ಮುಗಿಸುವುದಾದರೆ, ಇಲ್ಲದ್ರೆ ಇಂಥ ಒಂದು 2 ಲಕ್ಷ ಚಿಲ್ಲರೆ ಚದರಡಿಯ ಕಟ್ಟಡವನ್ನು ಯಾವುದೇ ಒಬ್ಬ ಪ್ರೈವೇಟ್ ಕಾಂಟ್ರಾಕ್ಟರ್ಗೆ ಕೊಡ್ತಾ ಇದ್ದರೆ ಅವ 1 ವರ್ಷದಲ್ಲಿ ಮುಗಿಸ್ತಾ ಇದ್ದ. ಅವನು ಎಷ್ಟು ಫಿಕ್ಸ್ ಮಾಡಿ ಕೊಡ್ತಾ ಕೊಡ್ತಾರೆ. ಆದರೆ ಇದನ್ನು ಮಾಡಿದ್ದು ಪ್ರೈವೇಟ್ ಕನ್ಸ್ಟ್ರಕ್ಷನ್ ಅವರು. ಮೊದಲು ಕುಬೇರ ಕನ್ಸ್ಟ್ರಕ್ಷನ್ ಸಂಸ್ಥೆಗಿತ್ತು, ಅದರ ನಂತರ ಫೈನಲಿಯಾಗಿ ಅದನ್ನು ಮುಗಿಸಿದ್ದು ಮೊಗರುಡಿ ಕನ್ಸ್ಟ್ರಕ್ಷನ್, ಆಯಿತಾ. ಆದರೆ ಅವರಿಗೆ ಕಾಲಕ್ಕೆ ಅನುದಾನ ಬಿಡುಗಡೆ ಆಗಲಿಲ್ಲ. ಅದರಿಂದಾಗಿ ಕೆಲಸ ಕುಂಟುತ್ತಾ ಇದು ಸರ್ಕಾರಿ ವ್ಯವಸ್ಥೆಯೇ ಹಾಗೆ, ಅದು ಕುಂಟುತ್ತೇ ಹೋಗೋದೇ ಜಾಸ್ತಿ. ನೇರವಾಗಿ ಯಾವ ಯೋಜನೆಗಳು ಹೋಗೋದಿಲ್ಲ. ನಿಮಗೆ ಕೊಂಕಣ ರೈಲ್ವೆ ಎನ್ನುವಂಥ ಒಂದು ಬೃಹತ್ ಯೋಜನೆಯೊಂದನ್ನು ಬಿಟ್ಟು ಮತ್ತು ಯಾವುದೇ ಯೋಜನೆಗಳು ಕುಂಟದೆ ಹೋದ ನಿದರ್ಶನ ಇಲ್ಲ. ಅದು ಮಂಗಳೂರಿನ ಹೊಸ ಜಿಲ್ಲಾಧಿಕಾರಿ ಕಚೇರಿಯು ಅದಕ್ಕೆ ಸಾಕ್ಷಿ. ಅದರಿಂದ ಇದಕ್ಕೆ ಅಷ್ಟು ವರ್ಷ ಬೇಕಾಯಿತು. ಅಂತೂ ಇಂತೂ ಪೂರ್ಣಗೊಂಡಿದೆ, ಜಿಲ್ಲಾಧಿಕಾರಿಗಳ ಕಚೇರಿ ಉದ್ಘಾಟನೆ ಆಗ್ತಾ ಇದೆ. ಇನ್ನೆಲ್ಲ ಏನು ಸರ್ಕಾರಿ ಕಚೇರಿಗಳೆಲ್ಲ ಇನ್ನು ಅದೇ ಏನು. ಹೌದು, ಈಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಯಾವ ಕಚೇರಿಗಳಿವೆ ಅದೆಲ್ಲವೂ ಇಲ್ಲಿಗೆ ಶಿಫ್ಟ್ ಆಗ್ತದೆ ಒಂದು. ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಬಾಡಿಗೆ ನೆಲೆಯಲ್ಲಿ ಕೆಲವೊಂದು ಕಚೇರಿಗಳಿವೆ, ಆ ಕಚೇರಿಗಳು ಇಲ್ಲಿಗೆ ಶಿಫ್ಟ್ ಆಗ್ತದೆ. ವಾಸ್ತವವಾಗಿ ಅದನ್ನೆಲ್ಲ ಅದಕ್ಕೆ ಶಿಫ್ಟ್ ಮಾಡಬೇಕು. ಅದಕ್ಕೆ ಒಂದಕ್ಕೊಂದು ಪೂರಕ, ಒಂದೇ ಬಿಲ್ಡಿಂಗಲ್ಲಿದ್ದರೆ ಒಂದಕ್ಕೊಂದು ಪೂರಕ ಆಗ್ತದೆ. ಇಲ್ಲಾಂದರೆ ತಹಶೀಲ್ದಾರ್ ಕಚೇರಿಗೆ ಅಲ್ಲಿಗೆ ಓಡಬೇಕು, ಅಲ್ಲಿಂದ AC ಕಚೇರಿಗೆ ಇಲ್ಲಿಗೆ ಬರಬೇಕು. ಈಗ ತಹಶೀಲ್ದಾರ್ ಕಚೇರಿ ಮತ್ತು AC ಕಚೇರಿ ಮಿನಿ ವಿಧಾನಸೌಧದಲ್ಲಿದೆ. ಅದು ಇಲ್ಲಿಗೆ ಬಂದರೆ
ತಹಶೀಲ್ದಾರ್ AC DC ಒಂದೇ ಬಿಲ್ಡಿಂಗಲ್ಲಿ ಇರ್ತಾರೆ. ಅದರಲ್ಲಿ ಮಿನಿ ವಿಧಾನಸೌಧ ವೇಸ್ಟ್ ಆಗುತ್ತೆ. ಅದನ್ನು ಬೇರೆ ಕಚೇರಿಗಳಿಗೆ ಉಪಯೋಗ ಮಾಡ್ಬೋದು. ಇಲ್ಲೇ ಅಂತ ಆದರೆ ಅದು ಅಲ್ಲಿಂದ ಅಲ್ಲಿಗೆ ಫೈಲ್ ಹೋಗ್ತಾ ಹೋಗ್ತದೆ. ನಿಮಗೆ ಯಾವುದಾದ್ರೂ ಒಂದು ಜಿಲ್ಲಾ ಕೇಂದ್ರದಲ್ಲಿ ಆ ಜಿಲ್ಲೆ ಮತ್ತು ಆ ಜಿಲ್ಲಾ ಕೇಂದ್ರ ಇರುವಂತಹ ತಾಲೂಕು ಆ ವ್ಯವಸ್ಥೆ ಅಲ್ಲೇ ಇರಬೇಕು. ನಿಮಗೆ ಅಲ್ಲಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಇರ್ತದೆ, ಸಹಾಯಕ ಆಯುಕ್ತರ ನ್ಯಾಯಾಲಯ ಇರ್ತದೆ, ಅದೇ ರೀತಿ ನಿಮಗೆ ತಹಶೀಲ್ದಾರ್ ನ್ಯಾಯಾಲಯ ಇದೆ, ಇದೆಲ್ಲ ಇದೆ. ಅದರಿಂದಾಗಿ ಆ ಇದರ ವ್ಯವಸ್ಥೆಯೂ ಸಹ ಆ ರೀತಿಯಾಗಿ ಹೋಗಬೇಕಾದ್ರೆ ಅದು ಎಲ್ಲವೂ ಅಲ್ಲಿಗೆ ಹೋಗಬೇಕು. ಅದೇ ರೀತಿ ಅದಕ್ಕೆ ಪೂರಕವಾಗಿರುವಂಥ ಸಬ್ ರಿಜಿಸ್ಟ್ರಾರ್ ಕಚೇರಿ, ಬೇರೆ ಬೇರೆ ಕಚೇರಿಗಳಿರ್ತವೆ, ಅದೆಲ್ಲವೂ ಅದೇ ಬಿಲ್ಡಿಂಗ್ಗೆ ಹೋದರೆ ಅದು ಜನಸಾಮಾನ್ಯರಿಗೆ ಅನುಕೂಲ ಅಂತೇಳಿ. ಇಲ್ಲದೆ ಒಂದು ಕೆಲಸಕ್ಕಾಗಿ ನೀವು 3 ಬಿಲ್ಡಿಂಗ್ ಸುತ್ತಬೇಕು, 3 ಕಡೆ ಓಡಾಡಬೇಕು. ಹಾಗೆ ಈಗ ಕೆಲವು ಅಪಸ್ವರಗಳು ಏನಂತ ಹೇಳಿದರೆ, ಈಗ ಸ್ಟೇಟ್ ಬ್ಯಾಂಕ್ನ ಪಕ್ಕದಲ್ಲಿರುವಂಥ ಜಿಲ್ಲಾಧಿಕಾರಿ ಕಚೇರಿ ಶಿಫ್ಟ್ ಆಗ್ತದೆ. ನಮಗೆ ಮಂಗಳೂರಿಗೆ ಸ್ಟೇಟ್ ಬ್ಯಾಂಕೇ ಒಂದು ರೀತಿಯಲ್ಲಿ ಕೇಂದ್ರ ಸ್ಥಾನ. ಎಲ್ಲ ರೀತಿಯ ಬಸ್ ಸೌಕರ್ಯ ಇರುವುದು ಅಲ್ಲಿಗೆ, ರೈಲ್ವೆ ಸ್ಟೇಷನ್ ಸಂಪರ್ಕ ಇರುವುದು ಅಲ್ಲಿಗೆ. ಆಯಿತಾ? ಇಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡು, KSRTC ಬಸ್ಸುಗಳು ಎಲ್ಲವೂ ಅಲ್ಲಿಗೆ ಬರ್ತದೆ. ಅದು ಜನರಿಗೆ ಅನುಕೂಲ ಆಗ್ತಾ ಇತ್ತು. ಈಗ ಅದನ್ನು ನೀವು ಕೊಂಡೋಗಿ ಪಡೀಲಿಗೆ ಶಿಫ್ಟ್ ಮಾಡಿದ್ರಿಂದ ನಿಮಗೆ ಮುಲ್ಕಿ ಕಡೆಯಿಂದ ಬರುವವರು, ಮೂಡಬಿದ್ರೆ ಕಡೆಯಿಂದ ಬರುವವರು ಗೆ ಅನುಕೂಲ ಕಡಿಮೆ ಆಗಿದೆ. ಯಾಕಂದರೆ ನೇರ ಬಸ್ಸಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ನೀವು 2 ಬಸ್ಸು ಇಟ್ಕೊಂಡು ಅಲ್ಲಿಗೆ ಬರಬೇಕು. ಆದರೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ಕಡೆಯೇ ನಮ್ಮ ಭೂಭಾಗ ಜಾಸ್ತಿ ಇರುವುದು. ದಕ್ಷಿಣ ಕನ್ನಡ ಜಿಲ್ಲೆಯ ಭೂಭಾಗ ಜಾಸ್ತಿ ಇರುವುದು ನಿಮಗೆ ಆ 3 ತಾಲೂಕುಗಳಲ್ಲಿ. ಅದು ಅಲ್ಲಿಯವರಿಗೆ ನೇರವಾಗಿ ಪಡೀಲಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅವರಿಗೆ ಕಡಿಮೆ ಅಂದರೆ ಅರ್ಧ ಗಂಟೆ ಸಮಯ ಉಳಿತಾಯ ಆಗುತ್ತೆ. ಇಲ್ಲೇ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ನ್ಯಾಯಾಲಯಕ್ಕೆ 3 ಗಂಟೆಗೆ ಬರಬೇಕು ಅಂತಿದ್ದರೆ ಸುಳ್ಯದವರು 11 ಗಂಟೆಗೆ ಹೊರಡಬೇಕು. ಇಲ್ಲದೆ ಅವ್ರಿಗೆ 3 ಗಂಟೆ ಬಂದು ಮುಟ್ಲಿಕ್ಕೆ ಆಗೋದಿಲ್ಲ. ಇನ್ನು ಅವರು 1 ಗಂಟೆಗೆ ಹೊರಟರು, ಅವರು ನೇರವಾಗಿ 3 ಗಂಟೆ ಹೊತ್ತಿಗೆ ಪಡೀಲಿಗೆ ತಲುಪಬಹುದು. ಯಾಕಂದರೆ ಪಡೀಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬರಲಿಕ್ಕೆ ನಿಮ್ಗೆ 1 ಗಂಟೆ ಬೇಕು. ನಿಮಗೆ 6.4 ಕಿಲೋಮೀಟರ್ ದೂರದಲ್ಲಿರೋದು ಅದು ವಾಸ್ತವವಾಗಿ. ಅಂದರೆ KSRTC ಒಂದು ಸ್ಟೇಜ್ ಅದು 6.4 ಕಿಲೋಮೀಟರ್ ಅಂತ ಅಷ್ಟೇ ದೂರದಲ್ಲಿರೋದು. ಅಲ್ಲಿಗೆ ಬರಬೇಕಾದ್ರೆ ನಿಮಗೆ 1 ಗಂಟೆ ಬೇಕು. ಅದೇ ಪಡೀಲಿನಿಂದ ನಿಮಗೆ ಪುತ್ತೂರಿಗೆ ಹೋಗಲಿಕ್ಕೆ 1 ಗಂಟೆ ಸಾಕು. ಯಾಕಂದರೆ ಮಂಗಳೂರಿನ ನಗರ ಅಂತ ಹೇಳಿದರೆ ಅಷ್ಟು ವಾಹನ ಸಾಂದ್ರತೆ ಇದೆ, ಅದರಿಂದಾಗಿ ಅದು ಸಮಸ್ಯೆ ಆಗುತ್ತೆ. ಅದು ಅನುಕೂಲ ಆಗುತ್ತೆ, ಜನರಿಗೆ ಸಂಪರ್ಕಕ್ಕೆ ಅನುಕೂಲ ಆಗುವಂತಹ ಜಾಗವೇ. ಕೇವಲ ಒಂದು 2-3% ಜನರಿಗೆ ಅನಾನುಕೂಲ ಆಗ್ಬೋದೇ ಹೊರತು ಇದು ಬಾಕಿಯ ಜನರಿಗೆ ಅನುಕೂಲ ಆಗುತ್ತೆ. ಆದ್ದರಿಂದ ಒಳ್ಳೆ ಪ್ಲೇಸಲ್ಲೇ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಹೈವೇ ಸೈಡಲ್ಲಿದೆ, ಸಂಪರ್ಕ ಸುಲಭ. ಮತ್ತು ಯಾವುದೇ ಸಂದರ್ಭದಲ್ಲಿ, ತುರ್ತು ಸಂದರ್ಭಗಳಲ್ಲಿ ಅಲ್ಲಿಗೆ ಹೋಗಲಿಕ್ಕೂ ಅನುಕೂಲ, ಇದೆಲ್ಲವೂ ಇದೆ. ಆದ್ದರಿಂದಾಗಿ ಆ ಸ್ಥಳ ಸೂಕ್ತ, ಅಲ್ಲಿನ ವ್ಯವಸ್ಥೆಗಳು ಸೂಕ್ತ ಆಗ್ತದೆ ಎನ್ನುವ ನಿರೀಕ್ಷೆ ಇದೆ. ಇನ್ನೊಂದು ವಿಚಾರ ಅಂದರೆ ಏನು, ಕರಾವಳಿಯ ಹೋರಾಟಗಾರರು ಇದು ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ, ನಮಗೆ ಪ್ರತಿಭಟನೆಗೆ, ಧರಣಿಗೆ ಅಲ್ಲಿ ಅವಕಾಶ ಇಲ್ಲ ಅಂತ, ಅಂದರೆ ಜಾಗ ಇಲ್ಲ ಅಂತೇಳಿ. ಯಾಕಂತ ಹೇಳಿದರೆ ನಿಮಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಳಗೆ ನಿಮಗೆ ಧರಣಿ, ಪ್ರತಿಭಟನೆ ಇತ್ಯಾದಿಗಳಿಗೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುವಂತಹ ಕೆಲಸ ಕಾರ್ಯಗಳಿಗೆ ತೊಡಕುಂಟಾಗ್ತದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಹೊರಗಿಂದ ಅದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ. ಈಗ ಬೆಂಗಳೂರಲ್ಲಿ ಕೇವಲ ಸತ್ಯಾಗ್ರಹ, ಪ್ರತಿಭಟನೆ ಇದಕ್ಕಾಗಿಯೇ ಸ್ವಾತಂತ್ರ್ಯ ಉದ್ಯಾನವನ ಅಂತ ಮಾಡಿದರು, ಫ್ರೀಡಮ್ ಪಾರ್ಕ್ ಅಂತ ಮಾಡಿದ್ದಾರೆ. ನಿಮಗೆ ಆ ಫ್ರೀಡಮ್ ಪಾರ್ಕ್ ಈ ಹಿಂದೆ ಏನಾಗಿತ್ತು, ಅದೊಂದು ಸೆಂಟ್ರಲ್ ಜೈಲ್ ಆಗಿತ್ತು. ಸೆಂಟ್ರಲ್ ಜೈಲ್ ಅದು, ಆಯಿತಾ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ವಾಜಪೇಯಿ, ಮಧುದಂಡವತೆ ಇವರೆಲ್ಲ ಜೈಲಲ್ಲಿ, ಲಾಲ್ ಕಿಲಾ ಅಡ್ವಾಣಿ ಇವರೆಲ್ಲ ಜೈಲಲ್ಲಿ ಬಂದಿಯಾಗಿದ್ದವರು. ಆದ್ದರಿಂದಾಗಿ ಆ ಜೈಲಿಗೆ ಒಂದು ಖ್ಯಾತಿಯೂ ಇತ್ತು, ಕುಖ್ಯಾತಿಯೂ ಇತ್ತು. ದೊಡ್ಡ ದೊಡ್ಡ ಹೆಸರಿದ್ದಂಥ ರೌಡಿಗಳೆಲ್ಲ ಅದರಲ್ಲಿ ಇದ್ದರು. ಕೆಲವೊಂದು ರೌಡಿಗಳ ಮೇಲೆ ಅಟ್ಯಾಕ್ ಆಗಿತ್ತು, ಕೆಲವೊಂದು ರೌಡಿಗಳಲ್ಲಿ ಸತ್ತಿದ್ರು, ಎಲ್ಲವೂ ಆಗಿತ್ತು.
ಅಂಥ ಜೈಲನ್ನು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದಾಗ ಆ ಜೈಲನ್ನು ಒಡೆಯುವಂಥ ಸಂದರ್ಭದಲ್ಲಿ ಆ ಲಾಲ್ ಕೃಷ್ಣ ಅಡ್ವಾಣಿಯವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಲ್ಲಿ ಇದ್ದರು ಎನ್ನುವ ಕಾರಣಕ್ಕೆ ಆ ಒಂದು ಕೊಠಡಿಯನ್ನು ಉಳಿಸಿಕೊಂಡು ಅದನ್ನು ಒಂದು ಫ್ರೀಡಮ್ ಪಾರ್ಕ್ ಅಂತ ಹೇಳಿ ಮಾಡಿ ಅದಕ್ಕೆ ಪ್ರತಿಭಟನೆಗೆ ಅವಕಾಶ. ಇಲ್ಲದ್ರೆ ಅದು ಮೊದಲಾದರೆ ನಿಮಗೆ ಕಬ್ಬನ್ ಪಾರ್ಕನ್ನು ಈ ಕಡೆ ಅಂದರೆ MS ಬಿಲ್ಡಿಂಗ್ ಏನಿದೆ ಅದರ ಎದುರುಗಡೆಯ ಒಂದು ಪಾರ್ಕ್ ಇದೆ, ಆ ಪಾರ್ಕಿನೊಳಗೆ ಅಲ್ಲಿ ಪ್ರತಿಭಟನೆಗೆಲ್ಲ ಅವಕಾಶ ಇತ್ತು. ಮತ್ತು ಅಲ್ಲಿ ಅವಕಾಶ ತೆಗೆದ್ರು, ಅದನ್ನು ಇಲ್ಲಿಗೆ ಮಾಡಿದರು. ಅದೇ ರೀತಿ ಇಲ್ಲಿ ಮಂಗಳೂರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇದ್ದರೂ ಇತ್ತೀಚೆಗೆ ಪ್ರತಿಭಟನೆ ಆಗುವುದೆಲ್ಲ ಕಡಿಮೆ. ಯಾಕಂತ ಹೇಳಿದರೆ ಮಿನಿ ವಿಧಾನಸೌಧ ಎದುರಲ್ಲಿ ಪ್ರತಿಭಟನೆಗಳಾಗ್ತದೆ. ಆದರೆ ಅಲ್ಲಿ ಸಮಸ್ಯೆ ಏನಂತ ಹೇಳಿದರೆ ನೀವು ಅಲ್ಲಿ ರಸ್ತೆಯಲ್ಲೇ ಪ್ರತಿಭಟನೆ ಮಾಡಬೇಕು. ಅದರಿಂದಾಗಿ ರಸ್ತೆ ಸಂಚಾರಕ್ಕೆ ತೊಡಕುಂಟಾಗುತ್ತೆ. ನಿಮಗೆ ಅಲ್ಲಿ ಹೆಚ್ಚು ಜನ ಸೇರಿದ ಕೂಡಲೇ ರೋಡ್ ಬ್ಲಾಕ್ ಆಗುತ್ತೆ. PML ರೋಡ್ ಇದೆ, ಆ ರೋಡೇ ಬ್ಲಾಕ್ ಆಗುತ್ತೆ. ಆದ್ದರಿಂದ ಅಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡಬಾರ್ದು ಅನ್ನುವ ಕೂಗು ಇತ್ತು. ಆದರೆ ಅನಿವಾರ್ಯವಾಗಿ ಈಗ ಅಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡ್ತಾಯಿದ್ರು. ಆದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರಲ್ಲಿ ಪ್ರತಿಭಟನೆಗೆ ಅವಕಾಶಗಳು ಇತ್ತು, ಆದರೆ ಯಾರು ಮಾಡ್ತಾ ಇರಲಿಲ್ಲ. ಇಲ್ಲಿ ಮಾಡ್ತಾರೆ. ಯಾಕಂದರೆ ಇಲ್ಲಿ ತಹಶೀಲ್ದಾರರು ಅವರ ವಿಶೇಷವಾಗಿ ತಹಶೀಲ್ದಾರ್ ತಾಲೂಕಿನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಪ್ರತಿಭಟನೆಗಳಾಗ್ತದೆ ಹೊರತು ಜಿಲ್ಲೆಯ ಮಟ್ಟಿಗೆ ಪ್ರತಿಭಟನೆಗಳಾಗುವುದಿಲ್ಲ, ಬರೀ ಕಡಿಮೆ. ಅದರಿಂದಾಗಿ ಅಲ್ಲಿ ಪ್ರತಿಭಟನೆ. ಹಾಗೆ ಅದೇ ಈಗ ತಹಶೀಲ್ದಾರ್ ಕಚೇರಿ, ಈಗ ಜಿಲ್ಲಾಧಿಕಾರಿಗಳ ಕಚೇರಿಯು ಅಲ್ಲಿಗೆ ಹೋದಾಗ ಅಲ್ಲಿ ಪ್ರತಿಭಟನೆಗೆ ನಿಮಗೆ ಅವಕಾಶ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರೋದು ಕಾಂಪೌಂಡು, ಗೇಟ್ ಇರೋದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ, ಅಲ್ಲಿ ನಿಮಗೆ ಪ್ರತಿಭಟನೆಗೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೊಂದಿರೋದು ನಿಮಗೆ ಬಜಾಲಿಗೆ ಹೋಗುವ ರಸ್ತೆ, ಅದು ರೈಲ್ವೆ ಸ್ಟೇಷನಿಗೆ ಹೋಗೋ ರಸ್ತೆಯೂ ಹೌದು. ಆದ್ದರಿಂದ ಆ ಜಾಗದಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಅದರ ಒಪೋಸಿಟ್ ಇರೋದು ಸ್ಕ್ಯಾಡ್ಸನ್ ಅವರ ಕಟ್ಟಡ, ಅಲ್ಲಿ ಅದು ಖಾಸಗಿ ಆಸ್ತಿ, ಅಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಬೇರೆ ಎಲ್ಲೂ ಅಲ್ಲಿ ಪ್ರತಿಭಟನೆಗೆ ಅವಕಾಶಗಳಿಲ್ಲ. ಅದರಿಂದಾಗಿ ಅಲ್ಲಿ ಮತ್ತು ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಬೋದು. ನಿಮಗೆ ಅಲ್ಲಿ ಆಪ್ಕಾಮ್ಸ್ನವ್ರ ಜಾಗ ಇದೆ ಸರ್ಕಲಲ್ಲಿ, ಅದಕ್ಕೆ ರೋಡಿಗೆ ತೊಂದರೆ ಆಗದ ಹಾಗೆ ಅಲ್ಲಿ ಪ್ರತಿಭಟನೆ ಮಾಡಿ ಕೇವಲ ಮನವಿ ಕೊಡಲಿಕ್ಕೆ ಇಲ್ಲಿ ಬರೋದು, ಆ ರೀತಿಯಾಗಿ ಮಾಡ್ಬೋದೇ ಹೊರತು ಬೇರೆ ಅಲ್ಲಿ ಆಪ್ಷನ್ಸ್ ಇಲ್ಲ, ಬರೀ ಕಡಿಮೆ ಇದೆ. ಯಾಕಂದರೆ ಇನ್ನು ಆ ರೋಡ್ ಕಂಪ್ಲೀಟ್ ಆದರೆ ಈಗಲೂ ಸಾಧಾರಣ ಒಂದು 80% ಕೆಲಸ ಆಗಿದೆ, ಇನ್ನೊಂದು 20% ಕೆಲಸ ಆಗುವಾಗ ಅದು ಸುಸಜ್ಜಿತವಾದ ಒಂದು ಮಂಗಳೂರಿನ ಹೆಬ್ಬಾಗಿಲಿನ ರಸ್ತೆ ಆಗುತ್ತೆ. ಆ ಹೆಬ್ಬಾಗಿಲಿನ ರಸ್ತೆಯಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಇರುವುದು, ಅದರಿಂದಾಗಿ ಅದೊಂದು ಮುಕುಟಪ್ರಾಯ ಆಗುತ್ತೆ ಅಂತ ಹೇಳಿ. ಅಂಥ ಪ್ರದೇಶದಲ್ಲಿ ನಿಮಗೆ ಪ್ರತಿಭಟನೆ ಇತ್ಯಾದಿಗಳಿಗೆ ಅವಕಾಶಗಳು ಸಿಗುವ ಸಾಧ್ಯತೆ ಕಡಿಮೆ. ನೀವು ಅದಾಗ ಅವ್ರು ಹೇಳುವುದು, ನೀವು ಅಲ್ಲಿ ಹೇಗೋ ಮಿನಿ ವಿಧಾನಸೌಧ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ಅಲ್ಲೇ ಪ್ರತಿಭಟನೆ ಮಾಡಿ. ಅಲ್ಲಿ ಪ್ರಶ್ನೆ ಇರೋದೇನು, ನಿಮಗೆ ನಿಮ್ಮ ಹಕ್ಕೊತ್ತಾಯದ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಯಾರು ಬರಬೇಕು, ಅಲ್ಲ ನೀವೇ ಎಲ್ಲಿ ಕೊಂಡು ಕೊಡಬೇಕು ಅಂತೇಳಿ. ಅದು ಸಮಸ್ಯೆ ಆಗುವುದು ಅಷ್ಟೇ ಹೊರತು ಮತ್ತೆ ಏನೂ ಅಲ್ಲ. ಇನ್ನೊಂದು ವಿಚಾರ ಅಂದರೆ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಆಯೋಜಿಸಲು 2 ಒಳಾಂಗಣ ಕ್ರೀಡಾಂಗಣ ಕೂಡ ಇವತ್ತು ಉದ್ಘಾಟನೆಗೊಳ್ಳಲಿದೆ. ಅದನ್ನು ಕೂಡ CM ಸಿದ್ದರಾಮಯ್ಯನವರೇ ಉದ್ಘಾಟಿಸಲಿದ್ದಾರೆ. ಈ ಬಗ್ಗೆ ಸರ್ ನೋಡಿ, ಮಂಗಳೂರಿಗೆ ಒಂದು ಸುಸಜ್ಜಿತವಾದ ಒಂದು ಕ್ರೀಡಾಂಗಣ ಬೇಕು ಅಂತ ಹೇಳಿ ನಮ್ಮ ಮಂಗಳ ಸ್ಟೇಡಿಯಂ ಇದೆ, ಆಯಿತಾ. ಅದರ ಪಕ್ಕದಲ್ಲಿ ಒಂದು ಈಜುಕೊಳ ಎಲ್ಲ ಇದೆ. ಆದರೂ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ರೀಡಾಪಟುಗಳನ್ನು ತಯಾರು ಮಾಡುವಕ್ಕೆ ಬೇಕಾಗುವಂಥ ಸುಸಜ್ಜಿತ ಕ್ರೀಡಾಂಗಣ ಇಲ್ಲ ಎನ್ನುವ ಕೊರಗು ಇತ್ತು. ಅದಕ್ಕಾಗಿ ಹಲವು ಸಮಯಗಳಿಂದ ಕೂಗು ಇತ್ತು. ಎಲ್ಲ ಕ್ರೀಡಾಪಟುಗಳು ಅದಕ್ಕೊಂದು, ಯಾಕಂದರೆ ಸರಿಯಾದ ರೀತಿಯಲ್ಲಿ ಅಭ್ಯಾಸ ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ, ಮಂಗಲ ಕ್ರೀಡಾಂಗಣದಲ್ಲೂ ಅಭ್ಯಾಸ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ. ಯಾಕಂದರೆ ಇಲ್ಲಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ ಕ್ರೀಡಾಳುಗಳು ತುಂಬ ಮಂದಿ ಇದ್ದಾರೆ. ಆದರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಬಿದ್ದು ಎಲ್ಲೆಲ್ಲೋ ಹೋಗಿ ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿ ಅವರು ಆ ಮಟ್ಟಕ್ಕೆ ಹೋದದ್ದೇ ಹೊರತು ಮಂಗಳೂರಲ್ಲಿ ಅಭ್ಯಾಸ ಮಾಡಿ ಹೋದದ್ದಲ್ಲ. ಅದಕ್ಕಾಗಿ ಸರಿಯಾದ ಪ್ರೋತ್ಸಾಹವೂ ಇರಲಿಲ್ಲ, ಅದಕ್ಕೆ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿ ಅಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ತಯಾರಿಸುವಂತಹ ಒಂದು ಕ್ರೀಡಾಂಗಣ ಬೇಕು ಎನ್ನುವಂಥ ಇದು ಬಂದಾಗ, ಅದೇ ಹೊತ್ತಿಗೆ ಸ್ಮಾರ್ಟ್ ಸಿಟಿಯು ಮಂಗಳೂರಿಗೆ ಬಂದಾಗ ಸ್ಮಾರ್ಟ್ ಸಿಟಿಯ ಅನುದಾನದಲ್ಲಿ ಆ ಕ್ರೀಡಾ ಸಂಕೀರ್ಣವನ್ನು ನಿರ್ಮಿಸಲಾಗಿದೆ. ಇಡೀ ಸಂಕೀರ್ಣದ ಅನುದಾನ ಸ್ಮಾರ್ಟ್ ಸಿಟಿಯಿಂದಲೇ ಬಂದಿರುವಂಥದ್ದು.
ಆದ್ದರಿಂದಾಗಿ ಅದು ಸ್ಮಾರ್ಟ್ ಸಿಟಿಯ ಕೊಡುಗೆ. ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಅನ್ನುವಂಥ ಯೋಜನೆ ಕೇಂದ್ರ ಸರ್ಕಾರದಿಂದ ಮಂಜೂರಾಗದೇ ಇದ್ದರು. ಆರಂಭದಲ್ಲಿ ನರೇಂದ್ರ ಮೋದಿಯವರು 2014 ಮೊದಲ ಬಾರಿಗೆ ಅಧಿಕಾರ ವಹಿಸಿಕೊಂಡಂಥ ಸಂದರ್ಭದಲ್ಲಿ ಅವರು ಘೋಷಿಸಿದಂಥ ಒಂದು ಯೋಜನೆ ಅದು ಸ್ಮಾರ್ಟ್ ಸಿಟಿ ಯೋಜನೆ ಅಂತೇಳಿ. ಅದಕ್ಕೆ 5,000 ಕೋಟಿ ಅನುದಾನವನ್ನು ಮೀಸಲಿರಿಸುವಂಥ ಯೋಜನೆ. ಆದರೆ ಸುರಿನ ಹಂತದಲ್ಲಿ ಮಂಗಳೂರು ಆಯ್ಕೆ ಆಗಿರಲಿಲ್ಲ. ಆಗ ಎಲ್ಲರೆಲ್ಲ ಬೊಬ್ಬೆ ಹಿಡಿದ್ರು, ನಮ್ಮ ಸಂಸದರಿಗೆ ನಮ್ಮ ನಗರವನ್ನು ಸ್ಮಾರ್ಟ್ ಸಿಟಿಗೆ ಸೇರಿಸಲಿಕ್ಕೆ ಆಗಲಿಲ್ಲ ಅಂತೇಳಿ. ಅದು ದೇಶಾದ್ಯಂತ 16 ನಗರಗಳನ್ನು ಆಯ್ಕೆ ಮಾಡಿತ್ತು. 16 ನಗರಗಳಲ್ಲಿ ಮಂಗಳೂರು ಇರಲಿಲ್ಲ, ಶಿವಮೊಗ್ಗ ಇತ್ತು. ಆದ್ದರಿಂದ ನಮ್ಮ ಸಂಸದರ ವೈಫಲ್ಯ ಅಂತೇಳಿ ಬಂತು. ಅದರ ನಂತರದ ವರ್ಷದಲ್ಲಿ ಆ ವರ್ಷದಲ್ಲಿ ಮಂಗಳೂರು ಸೇರ್ಪಡೆ ಆಯಿತು. ಯಾಕಂದರೆ ಯಾವುದೇ ಒಂದು ಸರ್ಕಾರ ಏಕಕಾಲಕ್ಕೆ ಒಂದು ಯೋಜನೆಯನ್ನು ರಾಷ್ಟ್ರಾದ್ಯಂತ ಮಾಡಲಿಕ್ಕೆ ಬರೋದಿಲ್ಲ, ಹಂತವಾಗಿ ಮಾಡ್ಕೊಂಡು ಬರುವುದು. ಎರಡನೇ ಹಂತದಲ್ಲಿ ಮಂಗಳೂರು ಸೇರ್ಕೊಳ್ಳುವುದು. ಅದರಿಂದಾಗಿ ಆ ಅನುದಾನ ಬಂತು. ಆ ಅನುದಾನವನ್ನು ಉಪಯೋಗಿಸಿಕೊಂಡು ಏನೆಲ್ಲ ಮಾಡ್ಬೋದು ಅಂತ ಇದಾಗುವಾಗ ಒಂದನೇದು ಇಲ್ಲಿದು ರಸ್ತೆ ಅಭಿವೃದ್ಧಿ ಆಗಬೇಕಿತ್ತು. ಆ ರಸ್ತೆ ಅಭಿವೃದ್ಧಿಯನ್ನು ಅದರಲ್ಲಿ ಮಾಡಿಕೊಂಡ್ರು. ವೆಲ್ಲಾಕ್ ಹಾಸ್ಪಿಟ್ಲು ಅದು ಉನ್ನತ ದರ್ಜೆಗೆ ಏರಬೇಕಿತ್ತು, ಅದನ್ನು ಮಾಡಿಕೊಂಡ್ರು. ಮಹಂಕಾಳಿ ಪಡಪಿನಲ್ಲಿ ರೈಲ್ವೆ ಅಂಡರ್ಪಾಸ್ ಆಗಬೇಕಿತ್ತು, ಆ ಯೋಜನೆ ಸೇರಿಸ್ಕೊಂಡ್ರು. ಜಿಲ್ಲಾಧಿಕಾರಿಯಲ್ಲಿ ಕಚೇರಿ ಸಂಕೀರ್ಣ ಆಯಿತು, ಅದನ್ನು ಅದೇ ಇದರಲ್ಲಿ ಸೇರಿಸ್ಕೊಂಡ್ರು. ಮತ್ತು ಕ್ರೀಡಾಂಗಣವನ್ನು ಅದರಲ್ಲಿ ಸೇರಿಸ್ಕೊಂಡ್ರು. ಇದರಲ್ಲಿ ಕ್ರೀಡಾಂಗಣದಲ್ಲಿ ಜಾಗ ಮಾತ್ರ ಮಹಾನಗರ ಪಾಲಿಕೆದ್ದು, ಮತ್ತು ಎಲ್ಲವೂ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಡೆದಂಥದ್ದು. ಅದರಿಂದಾಗಿ ಅದು ಇನ್ನು ಮುಂದಕ್ಕೆ ನಮ್ಮ ಈ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಒಂದು ತರಬೇತಿಗೆ ಉತ್ತಮ ವ್ಯವಸ್ಥೆ, ಅದನ್ನೊಂದು ಈ ಟರ್ಮಲ್ಲಿ ಮುಗಿದಿದೆ. ಅದನ್ನು CM ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇನ್ನೊಂದೇನೆಂದರೆ ನೀನೇನು ಬ್ರಿಜೇಶ್ ಚೌಟ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಕರಾವಳಿ ಪ್ರಗತಿಗೆ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ. ನೋಡಿ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿಯೇ ಮಂಗಳೂರಿಗೆ ಬಂದರೆ ಸಾಮಾನ್ಯವಾಗಿ ಅವರು ಈ ಜಿಲ್ಲೆಯ ಪ್ರಗತಿ ಪರಿಶೀಲನೆಯನ್ನು ಮಾಡಬೇಕು. ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿಗಳಿಂದ ಇಲ್ಲಿ ಪ್ರಗತಿ ಪರಿಶೀಲನೆ ಆಗಿಲ್ಲ. ಪ್ರತಿಯೊಂದು ಇಲಾಖೆಯಲ್ಲಿ ಏನೇನು ಪ್ರಗತಿಗಳಾಗಿದೆ, ಎಲ್ಲೆಲ್ಲಿ ಕುಂಠಿತವಾಗಿದೆ ಎನ್ನುವುದನ್ನು ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಎಲ್ಲ ಮಾಹಿತಿ ತಗೊಂಡು ಇನ್ನು ಮುಂದಕ್ಕೆ ಏನೆಲ್ಲ ಮಾಡಬೇಕು, ಎಲ್ಲೆಲ್ಲಿ ಸಮಸ್ಯೆ ಇದೆ ಎನ್ನುವುದನ್ನು ಅರಿತುಕೊಳ್ಬೇಕು. ಅದನ್ನು ಮಾಡಲಿಲ್ಲ. ಈ ಬಾರಿಯಾದರೂ ಅವರು ಹೇಗೂ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ ಉದ್ಘಾಟನೆಗೆ ಬರಲೇಬೇಕು. ಅದು ಸರ್ಕಾರಿ ಕಾರ್ಯಕ್ರಮ. ಕ್ರೀಡಾ ಕಾಂಪ್ಲೆಕ್ಸ್ ಉದ್ಘಾಟನೆಗೂ ಬರಬೇಕು, ಅದು ಸಹ ಸರ್ಕಾರಿ ಕಾರ್ಯಕ್ರಮ. ಮತ್ತು ಸಂಜೆ ಅವರಿಗೆ ಖಾಸಗಿ ಕಾರ್ಯಕ್ರಮವೂ ಇದೆ. ಆದ್ದರಿಂದ ಆ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡಿಕೊಂಡು ಬಂದಿದ್ದಾರೆ. ಬೆಳಿಗ್ಗೆ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಬೆಂಗಳೂರಲ್ಲಿ ಬೇರೆ ಕಾರ್ಯಕ್ರಮ ಇದೆ ಕಾಣ್ತದೆ. ಅದರಿಂದಾಗಿ ಮಧ್ಯಾಹ್ನ ನಂತರ ಬಂದಿರೋದು. ನಿಮಗೆ ಪ್ರಗತಿ ಪರಿಶೀಲನೆ ಸಭೆ ನಡೆಸಬೇಕಾದ್ರೆ ಕನಿಷ್ಠ 3 ಗಂಟೆ ಬೇಕು. ಅಷ್ಟು ಇಡೀ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಲ್ಲಿ ಭಾಗವಹಿಸಬೇಕು. ಅಷ್ಟು ದಾಖಲೆಗಳನ್ನು ತರಬೇಕು, ಅವರು ಕೇಳಿದ್ದಕ್ಕೆ ಉತ್ತರ ಕೊಡಬೇಕು, ಏನು ಸಮಸ್ಯೆ ಇದೆ ಅಂತ ಹೇಳಿದ್ರು. ಇಲ್ಲಿನ ಶಾಸಕರು, ಇಲ್ಲಿನ ಸಂಸದರು ಎಲ್ಲರೊಂದಿಗೆ ಚರ್ಚೆ ಮಾಡಬೇಕು. ಇಲ್ಲಿನ ಜಿಲ್ಲಾ ಪಂಚಾಯತ್ನ ನಿಕಟಪೂರ್ವ ಸದಸ್ಯರು ಇವರೆಲ್ಲ ಏನೆಲ್ಲ ಪ್ರಗತಿಗಳಾಗಿದೆ, ಏನು ಆಗಬೇಕು, ಇದೆಲ್ಲ ಇದು ಪ್ರಗತಿ ಪರಿಶೀಲನಾ ಸಭೆ ಅಂತೇಳಿ. ಅದಕ್ಕೆ ಸಮಯಾವಕಾಶ ಕೊಡಲಿಲ್ಲ, ಸಮಯಾವಕಾಶ ಇರಲಿಲ್ಲ. ಐವನ್ ಡಿಸೋಜ ಅವರು ನಿನ್ನೆ ಹೇಳಿದರು, ಅವರು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡ್ತೇವೆ ಅಂತೇಳಿ. ಯಾಕಂದರೆ ಉಳ್ಳಾಲದಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಇದೆ, ಕೆಲವೊಂದು ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆ ಇದೆ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ, ಇಟು ಖಾದರ್ ಅವರ ಕ್ಷೇತ್ರದಲ್ಲಿ ಒಂದು ಹಲವಾರು ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಇದೆ, ಕೆಲವೊಂದು ಕಾರ್ಯಗಳ ಶಂಕುಸ್ಥಾಪನೆ ಇದೆ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಉಳ್ಳಾಲದಿಂದ ಬೋಳಾರಕ್ಕೆ ಬ್ರಿಡ್ಜ್ ಸೇತುವೆ ನಿರ್ಮಾಣ ಆಗುವಂಥ ಒಂದು ಯೋಜನೆ ಇದೆ, ಅದರದ್ದು ಶಿಲಾನ್ಯಾಸ ಆಗಲಿಕ್ಕಿದೆ. ಮತ್ತು ಉಳ್ಳಾಲಕ್ಕೆ ಮತ್ತು ಅದರ ಆಸುಪಾಸಿನ ಗ್ರಾಮಗಳಿಗೆ ಸಮಗ್ರ ಕುಡಿಯುವ ನೀರಿನ ಒಂದು ಯೋಜನೆ ಇದೆ, ಅದರ ಉದ್ಘಾಟನೆ ಆಗಬೇಕು. ಇದೆಲ್ಲ ಇದೆ. ಉಳ್ಳಾಲ ತಾಲೂಕಾಗಿದೆ, ತಾಲೂಕು ಸೌಧಕ್ಕೆ
ಶಂಕುಸ್ಥಾಪನೆ ನೆರವೇರಲಿಕ್ಕಿದೆ. ಈ ರೀತಿಯಾಗಿ ಕೆಲವು ಕಾರ್ಯಕ್ರಮಗಳಿವೆ. ಅದನ್ನು ಈ ಸಾರಿ ಈ ಕಾರ್ಯಕ್ರಮದೊಟ್ಟಿಗೆ ಜೋಡಿಸಲಿಕ್ಕೆ ಆಗಲಿಲ್ಲ. ಅದರಿಂದ ನಾವು ಅದಕ್ಕೆ ಪ್ರತ್ಯೇಕವಾದ ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ಆ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಬರ್ತಾರೆ. ಆಗ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದರಿಂದಾಗಿ ಅದು ಮುಂದಕ್ಕೆ ಆಗ್ಬೋದು, ಆಗಬಾರ್ದು ಅಂತ ಏನಿಲ್ಲ. ಆದರೆ ಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಕೆಲವೊಂದು ನಿರೀಕ್ಷೆಗಳಿರ್ತವೆ. ಸಾಮಾನ್ಯವಾಗಿ ಒಂದು ಜಿಲ್ಲೆಗೆ ಬಂದಾಗ ಆ ಜಿಲ್ಲೆಯಲ್ಲಿ ಕೆಲವೊಂದು ನಿರೀಕ್ಷೆಗಳಿದೆ. ಈ ಸರಿಯ ಮುಖ್ಯಮಂತ್ರಿಗಳ ಭೇಟಿಯಲ್ಲಿ ನಮಗೆ ಬರೀ ದೊಡ್ಡ ಮಟ್ಟದ ಪ್ರಯೋಜನ ಅಂತ ನಾವು ನಿರೀಕ್ಷೆ ಮಾಡುವುದೇನಂತ ಹೇಳಿದರೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕೃತವಾಗಿ ದಾಖಲೆಗಳಲ್ಲಿ ಇಲ್ಲದಂಥ ಪೋಡಿ ಮುಕ್ತ ಗ್ರಾಮ ಅಭಿಯಾನ ಮಾಡಿ ಒಂದು ಎಷ್ಟೋ ಸಾವಿರ ಮಂದಿಗೆ RTC ವಿತರಣೆ ಆಗ್ತಾ ಇದೆ, ಹಕ್ಕುಪತ್ರ ವಿತರಣೆಗಳೆಲ್ಲ ಆಗ್ತಾ ಇದೆ. ಅದು ಭಾರಿ ದೊಡ್ಡ ಸಾಧನೆ. ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಅದು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿದಲ್ಲ, ಅದು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಯಾಕಂತ ಹೇಳಿದರೆ ಒಂದು ಜಾಗಕ್ಕೆ ಒಂದು ದಾಖಲೆ ಇಲ್ಲಂತ ಆದರೆ ನಿಮಗೆ ಯಾವುದೇ ರೀತಿಯ ಸವಲತ್ತುಗಳು ಸೌಲಭ್ಯಗಳು ದೊರಕುವುದಿಲ್ಲ. ಆದ್ದರಿಂದಾಗಿ ನಿಮಗೆ ಒಂದು ಲೋನ್ ತೆಗಿಬೇಕು, ಅದು ತೆಗಿಬೇಕು, ಏನು ಬೇಕಾದರೂ ನಿಮಗೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ನಿಮಗೊಂದು RTC ಬೇಕು, ಪಹಣಿ ಪತ್ರ ಬೇಕು. ಆ ಪಹಣಿ ಪತ್ರ ಬೇಕು ಅಂತ ಆದರೆ ನೀವು ಕಂದಾಯ ಇಲಾಖೆಯಿಂದ ನೀವು ಪಹಣಿಯನ್ನು ಪಡ್ಕೊಳ್ಬೇಕು. ನಿಮಗೆ ಅವಕಾಶಗಳು ಕಡಿಮೆ ಇತ್ತು. ಯಾಕಂತ ಹೇಳಿದರೆ ಅದು ಕಂದಾಯ ಗ್ರಾಮಗಳಾಗಿ ವಿಭಜನೆ ಆಗಿರಲಿಲ್ಲ. ನಿಮಗೆ ಜಾಗದಲ್ಲಿ ಕೆಲವೊಂದು ಸಮಸ್ಯೆಗಳಿರ್ತವೆ. ಅದು ಕಂದಾಯ ಗ್ರಾಮಗಳಾಗಬೇಕು. ಕಂದಾಯ ಗ್ರಾಮಗಳಾದ ಮೇಲೆ ಅದರಲ್ಲಿ ವಾಸ್ತವ್ಯ ಇರುವವರನ್ನು ಎಷ್ಟು ವರ್ಷದಿಂದ ವಾಸ್ತವ್ಯ ಇದ್ದಾರೆ ಅಂತ ನೋಡಬೇಕು. ಸಾಮಾನ್ಯವಾಗಿ 15 ವರ್ಷಗಳಿಂದ ಜಾಸ್ತಿ ವಾಸ್ತವ್ಯವಿದ್ದವರಿಗೆ ಮಾತ್ರ ಆ ಜಾಗದ ಹಕ್ಕನ್ನು ಕೊಡುವಂಥದ್ದು ಸರ್ಕಾರ. ನೀವು ಅದನ್ನು ಪ್ರೂವ್ ಮಾಡಬೇಕು. ನಾವು 15 ವರ್ಷಗಳಿಂದ ಜಾಸ್ತಿ ವಾಸವಿದ್ದೇವೆ ಅಂತೇಳಿ. ಇಲ್ಲಿಂದ ತಲತಲಾಂತರದ ವಾಸವಿದ್ದವರಿಗೂ ಇಲ್ಲಿ RTC ಸಿಗಲಿಲ್ಲ. ಆ ಕಾಲದಲ್ಲಿ ಮಾಹಿತಿಯ ಕೊರತೆ ಇತ್ತು, ಅನುಭವದ ಕೊರತೆ ಇತ್ತು, RTC ಮಾಡಿಕೊಂಡಿಲ್ಲ. ಅದ ನಂತರ ಅದು ಹಾಗೆ ಉಳ್ಕೊಂಡು ಹೋಯಿತು. ಮತ್ತು ಆ ಜಾಗಕ್ಕೆ ಯಾವುದೇ ದಾಖಲೆಗಳಿರಲಿಲ್ಲ. ಯಾವುದೋ ಒಂದು ಇಲಾಖೆಗೆ ಅದು ಹಸ್ತಾಂತರವಾಯಿತು. ಅವರು ಬಂದು ನೋಡುವಾಗ ಇಲ್ಲಿ ಯಾರೋ ವಾಸ್ತವ್ಯ ಇದ್ದಾರೆ. ಈ ರೀತಿಯ ಪರಿಸ್ಥಿತಿಗಳು ಬಂದದ್ದು ಇದೆ, ಇಲ್ಲಂತೇನಿಲ್ಲ. ಅಂಥ ಸಂದರ್ಭದಲ್ಲಿ ಪೋಡಿ ಮುಕ್ತ ಅಭಿಯಾನ ಮಾಡಿದರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರೇ ಬರ್ತಾ ಇದ್ದಾರೆ. ಯಾಕಂದರೆ ಅದು ಅವರದೇ ಕಲ್ಪನೆ. ಅದು ಕೃಷ್ಣ ಬೈರೇಗೌಡರದೇ ಕಲ್ಪನೆ. ಇದನ್ನು ರಾಜ್ಯ ಅಂತ ಮಾಡಬೇಕು ಅಂತಲೇ ನಮ್ಮದು ಪೈಲಟ್ ಜಿಲ್ಲೆ ಆಗಿತ್ತು ಇದು. ಮತ್ತು ಕೋಲಾರ ಎಲ್ಲ ಅವ್ರದ್ದೇ ಊರು, ಸ್ವಂತ ಜಿಲ್ಲೆಯನ್ನು ಅದನ್ನು ಇದು ಮಾಡಿದರು. ಇದು ಸಕ್ಸಸ್ ಆಗಿದೆ. ಅದರದ್ದು ಸುಮಾರು ಎಷ್ಟೋ ಸಾವಿರ ಮಂದಿಗೆ RTC ವಿತರಣೆ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಸರ್ಕಾರಿ ಮಟ್ಟದಲ್ಲಿ ಏನೆಲ್ಲ ಕೆಲಸಗಳು ಆಗಬೇಕಾ ಅದನ್ನು ಈ ಸರ್ಕಾರ ಸುಸೂತ್ರವಾಗಿ ನಡೆಸ್ಕೊಂಡು ಬಂದಿದೆ, ಇಲ್ಲಂತ ಅಲ್ಲ. ಆದರೆ ಇದು ಕೇವಲ 2 ವರ್ಷದಲ್ಲಿ ಆದದಂತ ನೀವು ಆಲೋಚನೆ ಮಾಡೋದಲ್ಲ. ಈ ಯೋಜನೆ ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರದ 13ರಿಂದ 18ರವರೆಗೆ ಸರ್ಕಾರ ಇತ್ತಲ್ಲ, ಆ ಸಂದರ್ಭದಲ್ಲಿ ಬಂದಂತಹ ಕೆಲವು ಯೋಜನೆಗಳು ಕುಂಟದ ಬಂದು ಒಂದು ದಡ ಸೇರಿರುವುದು. ಇದು ಒಂದು ಮರದ ದಿಮ್ಮಿ ಹೊಳೆಯಲ್ಲಿ ಬರ್ತಾ ಇರುವಾಗ ಹೇಗೆ ಅಡೆತಡೆ ಲಾಸ್ಟಿಗೆ ಬಂದು ಅದು ಸಮುದ್ರದಲ್ಲಿ ಆ ರೀತಿಯಾಗಿ ಬಂದಿರುವುದು ಇದು. ಅದರಿಂದ ಇದರ ಪ್ರತಿ ಸಾರಿ ಒಂದೊಂದು ಸಮಯದಲ್ಲಿ ಒಂದೊಂದು ಅಧಿಕಾರಿ ಬರುವಾಗ ಒಂದೊಂದು ರೀತಿಯಲ್ಲಿ ಅದಕ್ಕೆ ಬದಲಾವಣೆಗಳನ್ನ ಮಾಡ್ತಾರೆ, ಕೆಲವೊಂದು ರಿಸ್ಟ್ರಿಕ್ಷನ್ ಮಾಡ್ತಾರೆ. ಯಾಕಂತ ಹೇಳಿದರೆ ನಿಮಗೆ ಜನರು ಸಹ ಭಾರಿ ಬುದ್ಧಿವಂತರು. ಅವರು ಎಲ್ಲೆಲ್ಲಿ ಸರ್ಕಾರಿ ಸವಲತ್ತುಗಳನ್ನು ಕಬಳಿಸಲಿಕ್ಕೆ ಆಗ್ತದೆ ಅಂತ ನೋಡ್ತಾರೆ, ಉಪಯೋಗ ಮಾಡಲಿಕ್ಕೆಲ್ಲ ಕಬಳಿಸಲಿಕ್ಕೆ ಆಗ್ತದೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಅಂಥ ಸಂದರ್ಭಕ್ಕೆ ಬೇರೆ ಬೇರೆ ರೀತಿಯ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಅದರಿಂದಾಗಿ ಕೆಲವೊಂದು ಯೋಜನೆಗಳು ಅಲ್ಲಲ್ಲಿ ಸ್ಟ್ರಕ್ ಆಗ್ತಾ ಹೋಗೋದು. ಮತ್ತು ಅದನ್ನು ಪುನಃ ಸಿಕ್ಕುಗಳನ್ನು ಬಿಡಿಸ್ಕೊಂಡು ಹೋಗಬೇಕು. ಆಗ ಸರಿಯಾಗ್ತಾ ಹೋಗ್ತದೆ. ಈಗ ಅದೊಂದು ಕಾರ್ಯಕ್ರಮ ಇವತ್ತು ಆಗ್ತಾಯಿದೆ. ಮತ್ತು ಅದು ನಿರಂತರ. ನಿಮಗೆ ಅದು ಇವತ್ತು ಕೊಟ್ಟರೆ ಅದು ಮುಗೀತಂತಲ್ಲ, ಅದು ನಿರಂತರ. ಇನ್ನು ಇದನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು. ಎಲ್ಲಿವರೆಗೆ ಅಂತ ಹೇಳಿದರೆ ನಾವು ಮುಂದೆ ಯಾವ ಗವರ್ಮೆಂಟ್ ಬಂದರೂ ಕೂಡ ಅದು ನಿರಂತರವಾಗಿ ಆಗ್ತಾ ಇದೆ. ಅದು ಕಂದಾಯ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಅದಕ್ಕೆ ಸರ್ಕಾರಿ ಆದೇಶಗಳೆಲ್ಲ ಆಗಿದೆ. ಅದರಿಂದ ಅದು ಆಗ್ತದೆ. ನಿಮಗೆ ಎಲ್ಲಿವರೆಗೆ ಸಮಸ್ಯೆ ಅಂತ ಹೇಳಿದರೆ, ನಿಮಗೆ 1974ರಲ್ಲಿ ಮಹಾನೆರೆ ಬಂದ ಸಂದರ್ಭದಲ್ಲಿ ಸರ್ಕಾರಿ ಜಾಗವನ್ನು ಸರ್ಕಾರ 5 ಸೆನ್ಸ್ ಆಗಿ ನಿರ್ವಸಿತರಿಗೆ ಕೊಟ್ಟಿತ್ತು. ಅವರಿಗೆ ಇವತ್ತಿಗೂ RTC ಆಗಿರಲಿಲ್ಲ.
ಅವ್ರು ಮನೆ ಕಟ್ಟಿಕೊಂಡು ಇಷ್ಟು ವರ್ಷದಿಂದ ಇದರಲ್ಲಿ ಇಷ್ಟು ವರ್ಷ. ಇತ್ತೀಚೆಗೆ ಕೆಲವು ಈ ಪೋಡಿ ಮುಕ್ತ ಅಭಿಯಾನ ಆರಂಭ ಆದ ಮೇಲೆ ಅದರ ಬಗ್ಗೆ ಕೆಲವರು ಪ್ರಯತ್ನ ಪಟ್ಟು RTC ಮಾಡಿಕೊಂಡು ಹೋದರು. ಡೋರ್ ನಂಬರ್ ಇರಲಿಲ್ಲ, ಇದು ಇರಲಿಲ್ಲ. ಅವರಿಗೆ ಸರ್ಕಾರ ಆ ಸಂದರ್ಭದಲ್ಲಿ ಜಾಗ ಕೊಟ್ಟಿತ್ತು, ಸಹಾಯಧನ ಕೊಟ್ಟಿತ್ತು, ಎಲ್ಲವೂ ಕೊಟ್ಟಿತ್ತು. ಅದು ಆ ಸಂದರ್ಭದಲ್ಲಿ ಕೊಟ್ಟಿತ್ತು, ಅದಕ್ಕೆ ಸರಿಯಾದ ದಾಖಲೆಗಳನ್ನು ಕಾಪಿಡಲಿಲ್ಲ. ಇದು ಸಮಸ್ಯೆ ಆಗಿರೋದು. ಅದನಂತರ ಇವರು ಪ್ರಯತ್ನ ಪಡಲಿಲ್ಲ, ಈಗ ಮನೆ ಕಟ್ಟಿ ಆಯ್ತಲ್ಲ, ಅಲ್ಲಿಗೆ ಮುಗಿದ್ರು. ಅದನಂತರ ಅವರು ರೇಷನ್ ಕಾರ್ಡ್ ಮಾಡಿಸ್ಬೇಕು, ಅದು ಇದು ಮಾಡುವಾಗ ಅದಕ್ಕೆ ಮನೆ ಡೋರ್ ನಂಬರ್ ಆಗಬೇಕು, ಇದೆಲ್ಲ ಬಂತು. ಆ ರೀತಿಯ ಸಮಸ್ಯೆಗಳು ಈಗಲೂ ಇದೆ. ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಇದು ಮಾಡೋದು. ಇದೇ ರೀತಿ ನಾವು ಮಂಗಳೂರಿನ ಬೆಂಗ್ರೆ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ 400-500 ಮನೆಗಳಿವೆ. ಅದರಲ್ಲಿ ಅರ್ಧ ಮನೆಗಳಿಗೆ ದಾಖಲೆಗಳೇ ಇಲ್ಲ. ಅದು ಬಂದರು ಇಲಾಖೆಗೆ ಸಂಬಂಧಪಟ್ಟ ಜಾಗದಲ್ಲಿ ಇರೋದು. ಅದರ ಬಗ್ಗೆ ದೊಡ್ಡ ಮಟ್ಟದ ಬೇಡಿಕೆಗಳಿವೆ, ಅದನ್ನು ಮಾಡಬೇಕು ಅಂತೇಳಿ. ಕಳೆದ ಸಾರಿ ಜೇರ್ಲೋಬೋ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟು ಅದು ಒಂದು ಹಂತಕ್ಕೆ ಬಂದಿತ್ತು. ಅದರ ನಂತರ ಅದು ಮುಂದುವರಿಯಲಿಲ್ಲ ಮತ್ತು ಮುಂದುವರಿಯುವಂಥ ಸಾಧ್ಯತೆಗಳೆಲ್ಲ ಇದೆ. ಇಂತಹ ಸರ್ಕಾರಿ ಮಟ್ಟದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದ ಮುಂದಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಸರಿಯಾಗಿ ಜನಪ್ರತಿನಿಧಿಗಳು ಯಾರಿದ್ದಾರೆ, ಅದು ಪಂಚಾಯತ್ ಸದಸ್ಯರೇ ಆಗ್ಬೋದು, ಶಾಸಕರಾಗ್ಬೋದು, ಅವರು ಪ್ರಯತ್ನ ಮಾಡಲೇಬೇಕು. ಇಲ್ಲದ್ರೆ ಅದು ಯಾವ ಫೈಲು ಮುಂದೆ ಹೋಗೋದಿಲ್ಲ, ಯಾವ ಫೈಲು ಮುಂದೆ ಹೋಗೋದಿಲ್ಲ. ಎಲ್ಲಿಯವರೆಗೆ ಫೈಲು ಮುಂದೆ ಹೋಗೋದಿಲ್ಲ ಅಂತ ಹೇಳಿದರೆ, ಒಂದು ಫೈಲಿಗೆ ಇಷ್ಟೇ ಅಂತ ಹೇಳಿ ಫಿಕ್ಸ್ ಮಾಡಿದ ದುಡ್ಡು ಇಟ್ಟು ಆ ದುಡ್ಡು ಕೊಟ್ಟರು ಅದು ಫೈಲ್ ಮುಂದೆ ಹೋಗೋದಂಥ ಪರಿಸ್ಥಿತಿ ಇದೆ. ಅದೊಂದು ಇದೆ. ಮತ್ತು ಬೇರೆ ಬೇರೆ ಸರ್ಕಾರಿ ಸೌಲಭ್ಯಗಳು ಜನರಿಗೆ ಸಾದಾ ಸೀದಾವಾಗಿ ಮುಟ್ಟಬೇಕು ಎನ್ನುವುದು ನಿರೀಕ್ಷೆ ಇರ್ತದೆ, ಯಾವುದೇ ಸರ್ಕಾರಿ ಸೌಲಭ್ಯಗಳು. ಈಗ ನೋಡಿ, ಈಗ ಸಾಮಾನ್ಯ ಜನರನ್ನು ನೀವು ಮಾತನಾಡಿಸಿದರೆ ನಿಮಗೆ ಒಂದು ಅಂಶ ಬೆಳಿಗ್ಗೆ ಬರ್ತದೆ, ನಮಗೆ ರೇಷನ್ ಸಿಗಲಿಲ್ಲ ಅಂತೇಳಿ, ಉಚಿತ ಅಕ್ಕಿ ಸಿಗಲಿಲ್ಲ ಅಂತೇಳಿ. BPLಗೆ ಉಚಿತ ಅಕ್ಕಿ ಬರ್ತಾ ಇದೆ, ಬರುವುದಿಲ್ಲ ಅಂತಿಲ್ಲ, BPLಗೆ ಬರ್ತಾ ಇದೆ. ಆದರೆ APLಗೆ ಅಕ್ಕಿಯೇ ಇಲ್ಲ. APLಗೆ ಅಕ್ಕಿ ಇಲ್ಲ. ನಾವು 15 ರೂಪಾಯಿ ಕೊಡ್ತೇವೆ KGಗೆ, ಕೊಡಿ ಅಂತೇಳಿ ಇಲ್ಲ, ಅಕ್ಕಿ ಇಲ್ಲ. BPLಗೆ ಉಚಿತ ಅಕ್ಕಿ ಬರ್ತಾ ಇದೆ, ಆದರೆ APLಗೆ ಯಾಕೆ ಬರ್ತಿಲ್ಲ ಅಂತ ಜನರ ಪ್ರಶ್ನೆ ಇದೆ. ಆ ಸಮಸ್ಯೆಯೂ ಸರಿಯಾಗಬೇಕು. ಯಾಕಂದರೆ ಅವರು ಬೇರೆ ಕೇಂದ್ರದಿಂದ ಅಕ್ಕಿ ಪರ್ಚೇಸ್ ಮಾಡಿ ಕೊಡಬೇಕು, ಕೇಂದ್ರ ಸರ್ಕಾರದ ಕೇಂದ್ರ ಗೌರ್ಮೆಂಟ್ನಿಂದ ಪರ್ಚೇಸ್ ಮಾಡಿ ಅದನ್ನು ಕೊಡಬೇಕು. ಅದು ಮಾಡ್ತಿಲ್ಲ, ಯಾಕಂದರೆ ಅನುದಾನದ ಕೊರತೆ ಇದೆ ಅಂತೇಳಿ ಆಹಾರ ಇಲಾಖೆ ಅಧಿಕಾರಿಗಳ ಸಮಜಾಯಿಸಿ. ಅದರಿಂದಾಗಿ ಅದು ಹಾಗೆ ಸರ್ಕಾರ ನಡೆಸುವುದಂತ ಹೇಳಿದರೆ ಸುಲಭದ ಕೆಲಸ ಅಲ್ಲ. ಯಾವುದೇ ಒಂದು ಯೋಜನೆಯನ್ನು ನೀವು ಘೋಷಣೆ ಮಾಡಲಿಕ್ಕೆ ಸುಲಭ, ನೀವು ಬಜೆಟಲ್ಲಿ ಘೋಷಣೆ ಮಾಡ್ತೀರಲ್ಲ, ಅದು ಕಾಲಮಿತಿಯಲ್ಲಿ ಜಾರಿಯಾಗುತ್ತಾ? ಇಲ್ಲ. ಸಿದ್ದರಾಮಯ್ಯನವರು ಈ ಬಜೆಟಲ್ಲಿ ಘೋಷಣೆ ಮಾಡಿದ್ದು ಈಗ ಏಪ್ರಿಲಿಂದ ಸ್ಟಾರ್ಟ್ ಆಗಬೇಕು, ಏಪ್ರಿಲ್ 1 ಬಜೆಟ್ ಇದಾಗತ್ತೆ, ಅದು ಆಗಬೇಕು. ಮುಂದಿನ ಮಾರ್ಚ್ 31 ಒಳಗೆ ಅದು ಪೂರ್ಣಗೊಳ್ಳಬೇಕು. ಆ ಮಾರ್ಚ್ 31 ಒಳಗೆ ಈ ಬಜೆಟಲ್ಲಿ ನೀವು ಎಷ್ಟು ಹಣ ಇಟ್ಟಿದ್ದೀರಾ ಅಷ್ಟು ಹಣ ಈ ವಿನಿಯೋಗವೇ ಆಗೋದಿಲ್ಲ ಯಾವುದೋ ಒಂದು ವಿಚಾರಕ್ಕೆ. ಅದು ವಿನಿಯೋಗ ಯಾವುದಕ್ಕೆ ಆಗ್ತದೆ ಅಂದರೆ, ನೀವು ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತೀರಲ್ಲ, ಅದಕ್ಕೆ ಮಾತ್ರ ವಿನಿಯೋಗ ಆಗ್ತದೆ, ಮತ್ತು ಬೇರೆ ಯಾವುದಕ್ಕೂ ವಿನಿಯೋಗ ಆಗೋದಿಲ್ಲ. ನೀವು ಯಾವುದೇ ಒಂದು ಯೋಜನೆಯನ್ನು ನೀವು ಅರ್ಧದಲ್ಲಿ ನಿಲ್ಲಿಸಿದರೆ ಮತ್ತೆ ಅದನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಏನು ಅನುದಾನವನ್ನು ಮೀಸಲಿರಿಸಿತ್ತು ಅದನ್ನು ಕಾಲಮಿತಿಯಲ್ಲಿ ನೀವು ಅದನ್ನು ಕೆಲಸ ಮಾಡದೇ ಇದ್ದರೆ ಅನುದಾನ ವಾಪಸ್ ಹೋಗುತ್ತೆ, ಲ್ಯಾಪ್ಸ್ ಆಗುತ್ತೆ. ಲ್ಯಾಪ್ಸ್ ಆದ ಅನುದಾನವನ್ನು ಪುನಃ ಅದನ್ನು ತರಿಸಬೇಕು ಅಂತಾದರೆ ಪುನಃ ಅಲ್ಲಿ ಸರ್ಕಾರಿ ಮಟ್ಟದಲ್ಲಿ ಪ್ರಯತ್ನಗಳಾಗಬೇಕು. ಈ ರೀತಿ ಹಲವಾರು ಸಮಸ್ಯೆಗಳಿವೆ, ಇಲ್ಲಂತ ಏನಿಲ್ಲ. ನಿಮಗೆ ನೀವು ಯಾವುದಾದ್ರು ಒಂದು ಶಾಸಕರ ಹತ್ರ ಕೇಳಿದರೆ ಅವರು ಹೇಳ್ತಾ ಇದ್ದಾರೆ ಸಮಸ್ಯೆ ಎಷ್ಟಿದೆ ಅಂತೇಳಿ. ಯಾಕಂದರೆ ಇವರು ಹೋಗಿ ಅಲ್ಲಿ MS ಬಿಲ್ಡಿಂಗಲ್ಲಿ ಒಂದು ಫೈಲನ್ನು ಮೂವ್ ಮಾಡಬೇಕಾದ್ರೆ ಮೂಗಿನವರೆಗೆ ಬರ್ತದಂತೆ ಒಬ್ಬ ಶಾಸಕರಿಗೆ, ಮತ್ತು ಸಾಮಾನ್ಯ ಜನರ ಹೋದರೆ ಏನಾಗ್ತಿತ್ತು? ಆಗೋದಿಲ್ಲ. ನೀವು ಸರ್ಕಾರಿ ಆದೇಶಗಳು, ಸರ್ಕಾರಿ ಅಧಿಕಾರಿಗಳನ್ನೇ ಬೇಜವಾಬ್ದಾರಿ, ಇದೆಲ್ಲವೂ ಸಹ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರ್ತದೆ. ನಿಮಗೆ ನೋಡಲಿಕ್ಕೆ ಬರೀ ಚಂದ ಕಾಣ್ತದೆ, ನಾವು ಹೇಳ್ತೇವಲ್ಲ ಅದು ತೋಟ ಶೃಂಗಾರ ಇದೆ, ಒಳಗೆ ಮಾತ್ರ ಗೋಳಿ ಸೊಪ್ಪು ಅಂತೇಳಿ, ಆ ರೀತಿಯ ಸರ್ಕಾರಗಳೇ ಇರೋದು. ಅದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಇದೆ. ಆದರೆ ಮಂಗಳೂರಿಗೆ ಮಾತ್ರ ಕೆಲವೊಂದು ಯೋಜನೆಗಳು ಬಂದಿದೆ. ಆ ಯೋಜನೆಗಳು
ಕಾರ್ಯರೂಪಕ್ಕೂ ಬಂದಿದೆ. ಇನ್ನೇನು ಏನು ಮಂಗಳೂರು ಬೈಂದೂರು ಮೆಟ್ರೋ ಮತ್ತು NITKಯಲ್ಲಿ IIT ಮೇಲ್ದರ್ಜೆಗೆ ಏರಿಸುವುದು, ಮತ್ತು ಬಾಳೆಪುಣಿಯಲ್ಲಿ ಜೈಲು ಯೋಜನೆ ಪೂರ್ಣಗೊಳಿಸುವುದು, ಹೆಚ್ಚುವರಿ ಏರ್ಪೋರ್ಟ್ ಇತ್ಯಾದಿ ಯೋಜನೆಗಳನ್ನು ಬರಲಿಕ್ಕುಂಟು ಅಂತ ಹೇಳ್ತಾ ಇದ್ದಾರೆ ಸರ್. ಖಂಡಿತ. ಈಗ ಬಾಳೆಪುಣಿಯಲ್ಲಿ ಸಬ್ಜೆಲ್ ನಿರ್ಮಾಣ ಅದು ಆಗ್ತಾ ಇದೆ. 400 ಎಕರೆ ಜಾಗದಲ್ಲಿ ಅದು ಆಗ್ತಾ ಇದೆ. ಶೇಕಡ ಒಂದು 25-30% ಕೆಲಸ ಆಗಿದೆ. ಅದು ಕಂಪೌಂಡಿಂಗ್ ಎಲ್ಲ ಆಗಿದೆ. ಅದು ಇನ್ನೊಂದು 2-3 ವರ್ಷದಲ್ಲಿ ಆಗ್ಬೋದು. ಆದರೆ ಈ ಮಂಗಳೂರಿನ ಈ ಸಬ್ಜೆಲು ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಮತ್ತು ಅದು ದೊಡ್ಡದೊಂದು ಮೈದಾನದ ಥರ ಇದೆ. ಅದರಿಂದಾಗಿ ಯಾವುದಾದ್ರು ಕ್ರಿಮಿನಲ್ ಕೃತ್ಯಗಳನ್ನ ಮಾಡಿ ಜೈಲಿಗೆ ಹೋಗುವವರಿಗೆ ಅಲ್ಲಿ ಆಟ ಆಡ್ಕೊಂಡು ಇರ್ಬೋದು ಅಂತ ವ್ಯವಸ್ಥೆಗಳಿವೆ. ಅದು ಆಗುತ್ತೆ. ಅದು ಹೇಗೋ ಸ್ಯಾಂಕ್ಷನ್ಡ್ ಪ್ರಾಜೆಕ್ಟು. ಮತ್ತು ಮ್ಯಾಂಗ್ಳೂರ್ ಟು ಬೈಂದೂರು ಮೆಟ್ರೋ, ಅದಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸುವುದೇ ಕಷ್ಟ. ಯಾಕಂತ ಹೇಳಿದರೆ ಮೆಟ್ರೋ ಯೋಜನೆ ಅಂತ ಹೇಳಿದರೆ ಈ ರೈಲ್ವೆ ಯೋಜನೆಯಾಗಿ ಅಲ್ಲ. ರೈಲ್ವೆ ಯೋಜನೆ ಅಂತ ಹೇಳಿದರೆ ನೀವು ಕಾಡು ಗುಡ್ಡ ಇದರಲ್ಲಿ ಎಲ್ಲ ಹೋಗ್ತಾ ಇರ್ತದೆ. ಮೆಟ್ರೋ ಹಾಗೆ ಅಲ್ಲ, ಅದು ನಗರ ವ್ಯಾಪ್ತಿಯಲ್ಲಿ ಹೋಗಬೇಕು. ಅಂದರೆ ಈಗ ಮಂಗಳೂರಿನಿಂದ ಬೈಂದೂರುವರೆಗೆ ರಾಷ್ಟ್ರೀಯ ಹೆದ್ದಾರಿ ಇದೆ. ರಾಷ್ಟ್ರೀಯ ಹೆದ್ದಾರಿಗೆ ಸಮತೋಲಿತವಾಗಿ ಆ ಯೋಜನೆ ಹೋಗಬೇಕು. ಅದಕ್ಕೆ ಪುನಃ ಭೂ ಸ್ವಾಧೀನದ ಅನಿವಾರ್ಯತೆ ಇದೆ. ಕೆಲವು ಕಡೆಯಲ್ಲಿ ಭೂ ಸ್ವಾಧೀನ ಮಾಡಿದ್ದು ಇದೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು. ಅದರಿಂದ ಅದನ್ನು ಮೆಟ್ರೋಗೆ ಶಿಫ್ಟ್ ಮಾಡಬೇಕು. ಯಾಕಂದರೆ ಅದು ಬೇರೆ ಕಾರ್ಪೊರೇಷನು. ನಿಮಗೆ ಒಂದು ಯೋಜನೆಯೊಟ್ಟಿಗೆ ಇನ್ನೊಂದು ಯೋಜನೆಯನ್ನೇ ಮಾಡ್ಕೊಂಡು ಹೋದರೆ ಅದು ಸುಲಭ ಆಗ್ತದೆ ಅಂತ ನೀವು ಎನಿಸ್ಕೊಳ್ತೀರಿ. ಖಂಡಿತ ಸುಲಭ ಆಗೋದಿಲ್ಲ. 2 ಇಲಾಖೆಗಳ ಮಧ್ಯೆ ತಿಕ್ಕಾಟಗಳು ಬರ್ತವೆ. ಅದು ಇದೆ. ಆದರೆ ಭಾರಿ ದೊಡ್ಡ ಯೋಜನೆ ಮಾತ್ರ. ಇಲ್ಲಿಂದ ಬೈಂದೂರುವರೆಗೆ ಮೆಟ್ರೋ ಮಾಡುವಂಥದ್ದು ಭಾರಿ ದೊಡ್ಡ ಯೋಜನೆ. ಅಂದರೆ ಏನು ಚಿಲ್ಲರೆ ಯೋಜನೆ ಅಲ್ಲ. ಅದಕ್ಕೆ ದೊಡ್ಡ ಮಟ್ಟನ ಇಚ್ಛಾಶಕ್ತಿ ರಾಜಕಾರಣಿಗಳಿಗೆ ಬೇಕು. ಯಾಕಂದರೆ ಕೆಲವೊಂದು ಬಿಲ್ಡಿಂಗ್ಗಳು ಒಡೆದೋಗ್ತದೆ. ಈಗ ಬೆಂಗಳೂರಲ್ಲಿ ಮೆಟ್ರೋ ಮಾಡಿದಾಗ ಎಷ್ಟು ಬಿಲ್ಡಿಂಗ್ಗಳು ಒಡೆದೋಯ್ತು ನೋಡಿ. ಅದೇ ರೀತಿ ಇಲ್ಲಿ ಸಹ ರಸ್ತೆ ಹೈವೇ ಬದಿಯಲ್ಲಿರೋ ಬಿಲ್ಡಿಂಗ್ಗಳು ಒಡೆದೋಗ್ತದೆ. ಇಲ್ಲ ನೀವು ಗುಡ್ಡೆಯಲ್ಲಿ ನೀವು ಮೆಟ್ರೋ ಮಾಡುವಂಥ ಅನಿವಾರ್ಯತೆ ಏನಿಲ್ಲ. ಇಲ್ಲಾಂದರೆ ಈಗ ಆಲ್ರೆಡಿ ಈಗ ಕೊಂಕಣ ರೈಲ್ವೆ ಇದೆ. ಅದರ ಪಕ್ಕದಲ್ಲಿ ನೀವು ಸಿಂಗಲ್ ಲೇನು ಇಲ್ಲದ್ರೆ ಡಬಲ್ ಲೇನು ಹಳಿ ಹಾಕುವಂಥ ವ್ಯವಸ್ಥೆ ಮಾಡ್ಬೋದು. ಅದನ್ನು ಮಾಡ್ಬೋದು. ಅದು ಮಾಡಲಿಕ್ಕೆ ಬರೋದಿಲ್ಲ. ಮೆಟ್ರೋ ಅಂದರೆ ಆ ರೀತಿ ಅಲ್ಲ. ಅದು ನಗರ ವ್ಯಾಪ್ತಿಯೊಳಗೆ ಸಂಚರಿಸುವಂತಹ ಒಂದು ರೈಲು. ಆದ್ದರಿಂದಾಗಿ ಮೆಟ್ರೋ ಯೋಜನೆ ಬರೀ ದೊಡ್ಡ ಯೋಜನೆ. ಅದಕ್ಕೆ ಅಷ್ಟೇ ಇಚ್ಛಾಶಕ್ತಿ ಬೇಕು. ಯಾಕಂದರೆ ಕೊಂಕಣ ರೈಲ್ವೆಯನ್ನು ಇಲ್ಲಿ ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರದು ಕನಸಿನ ಕೂಸಾಗಿತ್ತು. ಆ ಸಂದರ್ಭದಲ್ಲಿ ಅದರ ಶಂಕುಸ್ಥಾಪನೆ ಉಡುಪಿಯಲ್ಲಿ ನಡೆಯಿತು. ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಆಗ ಮಧು ದಂಡಾವತಿಯವರು ರೈಲ್ವೆ ಮಿನಿಸ್ಟ್ರು, ಜಾರ್ಜ್ ಫರ್ನಾಂಡಿಸ್ ಅವರು ರೈಲ್ವೆ ಮಿನಿಸ್ಟರ್ ಅಲ್ಲ. ಅವರ ಉದ್ಘಾಟನೆಗೆ ಮಾತ್ರ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಆಯಿತಾ. ಆಗ ಅವರು ಒಂದು ಮಾತು ಹೇಳಿದರು, ನನಗೆ ರೈಲು ನಿಲ್ಲಿಸಿ ಮಾತ್ರ ಗೊತ್ತಿತ್ತು, ರೈಲು ಓಡಿಸಿ ಗೊತ್ತಿಲ್ಲ. ಈಗ ರೈಲು ಓಡಿಸುವ ಪ್ರಯತ್ನದಲ್ಲಿ ನಾವು ಮುಂದಡಿ ಇಟ್ಟಿದ್ದೇವೆ. ರೈಲು ನಿಲ್ಲಿಸುವುದಕ್ಕಂದರೆ ಅವರು ಮುಂಬೈನಲ್ಲಿ ಕಾರ್ಮಿಕ ಚಳವಳಿಯ ನೇತಾರರಾಗಿದ್ದರು. ರೈಲ್ವೆ ಕಾರ್ಮಿಕರ ಅಸೋಸಿಯೇಷನ್ ಅಧ್ಯಕ್ಷರು ಆಗಿದ್ದರು. ಅದರಿಂದಾಗಿ ಅದರ ನಂತರ ಅವರು ಅದಕ್ಕೊಂದು ಕಾರ್ಪೊರೇಷನ್ ಮಾಡಿದರು. ಈ ಶ್ರೀಧರನ್ ಅದರ ಮುಖ್ಯಸ್ಥರಾಗಿದ್ದರು. ಅದರಿಂದಾಗಿ ಅದಕ್ಕೆ ಬೇಕಾದ ಬಂಡವಾಳವನ್ನು ಅವರು ಒದಗಿಸಿದರು. ಅದರಿಂದ ಅದು ಅಷ್ಟು ಸುಸೂತ್ರವಾಗಿ ಆ ಯೋಜನೆ ಜಾರಿಯಾಯಿತು. ಆಗಲೇ ಹೇಳಿದರು ಅವರು, ಯಾವುದೇ ಸರ್ಕಾರ ಇರಲಿ ಬಿಡಲಿ, ಯಾವುದೇ ಸರ್ಕಾರ ಬರಲಿ ಬೇರೆ ಬೇಕಾದರೆ ಈ ಯೋಜನೆ ಪೂರ್ಣಗೊಳ್ಳುತ್ತದೆ ಅಂತೇಳಿ. ಅದೇ ಯೋಜನೆ ಕರಾರುವಕ್ಕಾಗಿ ಪೂರ್ಣಗೊಂಡಿದ್ದು. ಅದು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಆಗಿದ್ದರಿಂದ ಅದು ಅವರು ದೂರದರ್ಶಿ ಇರ್ತದೆ. ಅಂತಹ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಇಂಥ ಮೆಟ್ರೋ ರೈಲು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಹೊರತು ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ರಸ್ತೆ ಹೈವೇ ಬದಿಯಲ್ಲಿರುವ ಕಟ್ಟಡಗಳೆಲ್ಲ ಪ್ರಭಾವಿಗಳದ್ದೇ. ನೀವು ರಾಷ್ಟ್ರೀಯ ಹೆದ್ದಾರಿಯನ್ನು ಒಂದನ್ನು ವೈಡನಿಂಗ್ ಮಾಡುವಾಗ, ಅಗಲೀಕರಣ ಮಾಡುವಾಗ ಯಾವ ಸಮಸ್ಯೆ ಬರ್ತದೆ, ಅದಕ್ಕಿಂತ 3 ಪಟ್ಟು ಸಮಸ್ಯೆ ಈ ಯೋಜನೆಗೆ ಬರ್ತದೆ. ಅನುಕೂಲ ಆಗೋದು ಯಾರಿಗೂ, ನಷ್ಟಕ್ಕೊಳಗಾಗೋದು ನಾವು ಅಂತ ಪ್ರಶ್ನೆ ಬರೋದು. ಅದು ಅನುಕೂಲ ಆಗೋದು ಯಾರಿಗೆ? ಪ್ರಯಾಣಿಕರಿಗೆ. ನಷ್ಟಕ್ಕೊಳಗಾಗೋದು ನಾವಿಲ್ಲಿದ್ದವರಿಗೆ ಅಂತ ಹೇಳಿ ಆ ಪ್ರಶ್ನೆ ಬರ್ತದೆ ಅಂತ. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.